ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेष शून्यवादी पश्यत देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्त वृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरिदास ठाकुर की जय। श्रीला प्रभुपाद की जय। हरे कृष्ण ಹರೇ ಕೃಷ್ಣ. ಸ್ವಾಗತ, ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ಅಧ್ಯಾಯ 12 ಭಕ್ತಿ ಯೋಗ. ಸೊ ಈಗ ಮೊದಲನೇ 1ರಿಂದ 6ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ. ಕರ್ಮದಿಂದ ನಾವು ಹೇಗೆ ಭಗವಂತನ ಒಟ್ಟಿಗೆ ಸಂಬಂಧವನ್ನ ಸ್ಥಾಪನೆ ಮಾಡುವಂತದ್ದು ಅಂತ ಕಲ್ತ್ವಿ. ಸೊ ಈಗ ಆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದಲ್ಲಿ ಭಕ್ತಿಯಿಂದ ಹೇಗೆ ನಾವು ಭಗವಂತನೊಟ್ಟಿಗೆ ಒಂದು ಸಂಬಂಧವನ್ನ ಸ್ಥಾಪನೆ ಮಾಡುವಂತದ್ದು ಅಂತ ಕಲಿತೀವಿ. ನಾಳೆಯಿಂದ ಜ್ಞಾನಯೋಗ 13ರಿಂದ 18 ಜ್ಞಾನಯೋಗ. ಸೊ ಈಗ ಭಕ್ತಿ ಯೋಗ ಇವತ್ತಿಂದ ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ. ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಬೇರೆ ಬೇರೆ ರೀತಿಯ ಒಂದು ಭಕ್ತಿಯನ್ನ ಯಾವ ರೀತಿಯಲ್ಲಿ ನಾವು ಮಾಡ್ಬೋದು ಅಂತ ಹೇಳಿ ಇಲ್ಲಿ ಭಗವಂತ ನಮಗೆ ಹೇಳಿಕೊಡ್ತಾನೆ. ಅರ್ಜುನ ಉವಾಚ एवं सततयुक्ता ये भक्तास्त्वां पर्युपासते ये चाप्यक्षरम् ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಸೊ ಈಗ 2 ರೀತಿಯ ಒಂದು ಭಗವಂತನನ್ನ ಪೂಜೆ ಮಾಡೋರು ಯಾರು? ಒಬ್ರು ನಿರಾಕಾರ, ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳಿ ಒಂದು ಬಿಲೀಫ್, ಒಂದು ಸೆಟ್ ಆಫ್ ಪೀಪಲ್. ಸೊ ಈಗ ಹಾಗೆ ಒಂದು ದೇವರನ್ನ ಪೂಜಿಸೋರು. ಹಾಗೂ ಇನ್ನೊಂದು ಭಗವಂತನ ಒಂದು ಅರ್ಚ ವಿಗ್ರಹನ ಅಥವಾ ಒಂದು ಪರ್ಸನಲ್ ಫಾರ್ಮ್ ಏನಿದೆ ದೇವರದ್ದು, ಅದನ್ನ ಪೂಜೆ ಮಾಡುವಂತವ್ರು. ಸೊ ಇವಿಬ್ರಲ್ಲಿ ಯಾರು ಶ್ರೇಷ್ಠ? ಸೊ ಈ ಪ್ರಶ್ನೆ ಅರ್ಜುನನಿಗೆ ಯಾಕೆ ಈಗ ಬಂತು ಅಂತ ಹೇಳಿದ್ರೆ, ಈಗ ಒಂದು ಈಗ 90% 95% ಅಷ್ಟು ಜನ ಹೆಚ್ಚಾಗಿ ಎಲ್ಲರೂ ತಿಳಿದಿರುವಂತದ್ದು ಭಗವಂತನಿಗೆ ರೂಪ ಇಲ್ಲ. ಸೊ ಭಗವಂತ ನಿರಾಕಾರಿ, ಭಗವಂತ ಒಂದು ಪವರ್. ಸೊ ಹೀಗೆಲ್ಲ ಒಂದು ಭಾವನೆ ಇದೆ ಜನರ ಮನಸ್ಸಲ್ಲಿ. ಸೊ ಅದನ್ನ ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಅದೊಂದು ಪ್ರಶ್ನೆ. 2ರಲ್ಲಿ ಯಾವ್ದು ಉತ್ತಮ ಅಂತ ದೇವರ ಹತ್ರ ಕೇಳುವಂತದ್ದು. ಹಾಗೂ ಇನ್ನೊಂದೇನಂತ ಹೇಳಿದ್ರೆ, ಅವನೀಗ ನಿನ್ನೆ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ನೋಡ್ತಾನೆ. ಸೊ ವಿಶ್ವರೂಪದಲ್ಲಿ ಅವನಿಗೆ ತುಂಬಾ ಅಂದ್ರೆ ಭಯ ಹುಟ್ಟಿಸುವಂತ ಒಂದು ವಿಶ್ವರೂಪ. ಅದನ್ನ ಅವನಿಗೆ ಹೇಗೆ ಅಂದ್ರೆ ಆಸ್ ಎ ಅವನು ಕೃಷ್ಣನ ಒಂದು ಅಂದ್ರೆ ಪರ್ಸನಲ್ ಫಾರ್ಮ್ ಏನಿದೆ ಅಂದ್ರೆ 2 ಹ್ಯಾಂಡೆಡ್ ಫಾರ್ಮ್,
ಅದನ್ನ ಆ, ಅಂದ್ರೆ ಕೃಷ್ಣನ ಜೊತೆ ಅವನಿಗೆ ಪರ್ಸನಲ್ ಆಗಿ ಅಸೋಸಿಯೇಟ್ ಮಾಡಿ ಗೊತ್ತು. ಹಾಗಾಗಿ ಅವನು ನಿರಾಕಾರ ಅಲ್ಲ, ಈ ವಿಶ್ವರೂಪದೊಟ್ಟಿಗೆ ಅವನಿಗೆ ಸಂಬಂಧವನ್ನ ಸ್ಥಾಪನೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಆ ಒಂದು ವಿಶ್ವರೂಪದ ಸೊ ಹಾಗಾಗಿ ಈ ಇನ್ನೊಂದು ಪ್ರಶ್ನೆ ಕೇಳುವಂತದ್ದು. ಸೊ ಎರಡರಲ್ಲಿ ಈಗ ಭಗವಂತನ ಉತ್ತರ ಏನು ಅಂತ ನೋಡೋಣ. ಯಾವುದು ಪರಿಪೂರ್ಣ ಅಂತ ಹೇಳಿ ಕೇಳುವಂತದ್ದು ಅಂತ ಹೇಳಿದ್ರೆ, ನಾವು ಈಗ 2ನೇ ಅಧ್ಯಾಯದಲ್ಲಿ ನೋಡಿರ್ತೀವಿ. ಸೊ ಹೇಗೆ ಒಂದು 3 ರೀತಿಯಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನ ನೋಡ್ತೀವಿ. ಒಂದು ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳಿ. ಸೊ ಆ 3ರಲ್ಲಿ ಭಗವಂತ ಹೇಳುವಂತದ್ದು ಭಗವಂತನ ಸಾಕ್ಷಾತ್ಕಾರ ಉತ್ತಮ ಅಂತ ಹೇಳಿ. ಸೊ ಈಗ ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರೇಯೋಪೇತಾಸ್ ತೇ ಮೇ ಯುಕ್ತತಮೋ ಮತಃ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸುತ್ತೇನೆ. ಸೊ ಈಗ ಭಗವಂತ ಹೇಳುವಂತದ್ದು ಇಲ್ಲಿ, ಯಾರು ಅಂದ್ರೆ ಸಾಕಾರ ರೂಪದಲ್ಲಿ, ಕೃಷ್ಣನ ಸಾಕಾರ ರೂಪ ಅಂದ್ರೆ 2 ಭುಜಗಳ ಫಾರ್ಮ್ ಏನಿದೆ ಕೃಷ್ಣನ, ಗೋಲೋಕದಲ್ಲಿ ಇರುವಂತದ್ದು ಇದೇ ಫಾರ್ಮ್ ಕೃಷ್ಣಂದು. ಸೊ ಈ ಒಂದು ನನ್ನ ಸಾಕಾರ ರೂಪದಲ್ಲಿ, ಕೊನೆಯಲ್ಲಿ ಈಗ ನಿನ್ನೆ ನಾವು ನೋಡಿದ್ವಿ, ಮೊದ್ಲಿಗೆ ವಿಶ್ವರೂಪ, ಅದಾದ ಮೇಲೆ ಅವನು ಹೆದ್ರಿ ಅವನು ವಿಷ್ಣುವಿನ ಒಂದು ಪರಮಾತ್ಮನ ರೂಪನ ಕೇಳ್ತಾನೆ, ಚತುರ್ಭುಜ ಫಾರ್ಮ್. ಅದಾದ ಮೇಲೆ ಕೃಷ್ಣ ಅವನ ಸಹಜ ರೂಪವನ್ನ, ಅವನ ಸಾಕಾರ ರೂಪವನ್ನ ತೋರಿಸ್ತಾನೆ. ಸೊ ಅಂದ್ರೆ 2 ಭುಜದ ಒಂದು ಫಾರ್ಮ್. ಸೊ ಹಾಗಾಗಿ ಇಲ್ಲಿ ಈಗ ಕೃಷ್ಣ ಹೇಳುವಂತದ್ದು, ಯಾರು ನನ್ನ ಸಾಕಾರ ರೂಪದಲ್ಲಿ ಪೂಜೆ ಮಾಡ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳಿ. ಸೊ ಈಗ ನಾವು ದೇವಸ್ಥಾನಗಳಲ್ಲಿ ಅರ್ಚ ವಿಗ್ರಹ ಅಂತ ಹೇಳಿ ಅದನ್ನ ಪೂಜಿಸಲಾಗತ್ತೆ. ಸೊ ಅದ್ ಹೇಗೆ ಮಾಡಿ ಅಂದ್ರೆ ಪ್ರಭುಪಾದ್ ಹೇಳ್ತಾರೆ, ಲೈಕ್ ಈಗ ಅದ್ರಲ್ಲಿ ದೇವ್ರು ಇಲ್ಲ ಅಂತಾದ್ರೆ, ಹಾಗಾದ್ರೆ ಇಷ್ಟೋ ಜನ ಆಚಾರ್ಯರೆಲ್ಲ ಸಾವಿರಾರು ಟೆಂಪಲ್ ಅನ್ನ ಒಂದು ಸ್ಥಾಪನೆ ಮಾಡಿ ಅಲ್ಲಿ ಅರ್ಚ ವಿಗ್ರಹ ಮಾಡೋದು, ಹಾಗಾದ್ರೆ ಅವರೆಲ್ಲ ಏನು ಆರ್ ದೇ ಫೂಲ್ಸ್ ಅಂತ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಅವ್ರಿಗೇನು ಬುದ್ಧಿ ಇಲ್ವಾ, ಯಾಕೆ ಹಾಗಾದ್ರೆ ಮಾಡುವಂತದ್ದು? ಅಂದ್ರೆ ನಮಗೆ ಈಗ ನಮ್ಮ ಕಣ್ಣು ದೇವರಲ್ಲಿ ಆ ಭಕ್ತಿ ಇಲ್ದೇ ಇರೋದ್ರಿಂದ ನಮಗೆ ಅಲ್ಲಿ ದೇವರನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಆದರೆ ಭಕ್ತರಾಗಿರೋರಿಗೆ ದೇವರನ್ನ ಕಾಣ್ಬೋದು. ಅಲ್ಲಿ ಈಗ ನಾವು ಈಗ ದೇವಸ್ಥಾನದಲ್ಲಿ ನೋಡಿದ್ರೆ ಬೆಳಿಗ್ಗೆ ದೇವರನ್ನ ಏಳ್ಸೋದ್ರಿಂದ, ಅಂದ್ರೆ ದೇವರನ್ನ ಈಗ ನಾವು ಬೆಳಿಗ್ಗೆ ಏಳ್ಸ್ಬೇಕಿದ್ರೆ ಶಂಖವನ್ನ ಉತ್ತಾರೆ, ಅಥವಾ ಒಂದು ಟೆಂಪಲ್ ಒಳಗಡೆ ಹೋಗ್ಬೇಕಾದ್ರೆ ಅಂದ್ರೆ ದೇವ್ರು ಮಲಗಿರ್ತಾರೆ ಅಂದ್ರೆ ಆಸ್ ಎ ಪರ್ಸನ್ ಅಂತಾನೆ ಟ್ರೀಟ್ ಮಾಡುವಂತದ್ದು, ಕ್ಲಾಪ್ ಮಾಡುವಂತದ್ದು, ಹಾಗೆ ಹೋಗೋಗಿಲ್ಲ. ಯಾಕಂತ ಹೇಳಿದ್ರೆ ದೇವರ, ಈಗ ನಾವು ಬೇರೆ ಯಾರನ್ನಾದ್ರೂ ಈಗ ಒಂದು ಬೇರೆಯವರ ರೂಮಿಗೆ ಹೋಗ್ಬೇಕಾದ್ರೂ ನಾವೊಂದು ಡೋರ್ ನಾಕ್ ಮಾಡ್ತೀವಿ, ಬರ್ಬೋದಾ, ಮೇ ಐ ಕಮ್ ಇನ್, ಅಥವಾ ಕೇಳಿ ಹೋಗುವಂತದ್ದು. ಹಾಗೆ ಹೋಗೋ ಮೊದಲು ಅವರು ಅರ್ಚಕರು ಯಾರಿರ್ತಾರೆ ಅವರು ಕ್ಲಾಪ್ ಮಾಡುವಂತದ್ದು, ಮತ್ತೆ ಹೋಗುವಂತದ್ದು, ಪರ್ಮಿಷನ್ ತಗೊಂಡು ಹೋಗುವಂತದ್ದು, ಹಾಗೂ ಪೂಜೆ ಶುರು ಮಾಡುವಾಗ ಒಂದು ಶಂಖವನ್ನ ಊದುವಂತದ್ದು. ಆಮೇಲೆ 4:15 ಮಂಗಳಾರತಿ ಇರುತ್ತೆ. ಆಮೇಲೆ 7:15 ಆಗುವಾಗ ದರ್ಶನಾರ್ತಿ, ದೇವರಿಗೆ ಅಲಂಕಾರ ಮಾಡುವಂತದ್ದು. ಅದಾದ ಮೇಲೆ ದೇವರಿಗೆ ನೈವೇದ್ಯ ಮಾಡುವಂತದ್ದು, ಬೆಳಿಗಿನ ಹೊತ್ತು ನೈವೇದ್ಯ. ಅದಾದ ಮೇಲೆ ಮತ್ತೆ ಮಧ್ಯಾಹ್ನ ಹೊತ್ತು ರಾಜಭೋಗ ಅಂತ ಹೇಳಿ 64 ಡಿಶಸ್ ನ ದೇವರಿಗೆ ಮಾಡಿ ಇಡುವಂತದ್ದು. ಹಾಗೂ ಮಧ್ಯಾಹ್ನ ದೇವರನ್ನ ಸ್ವಲ್ಪ ಮಲಗಿಸುವಂತದ್ದು. ಸೊ ಅದಾದ ಮೇಲೆ ಇದು ಸಂಜೆ ಮತ್ತೆ ದೇವರಿಗೆ ಪ್ರಸಾದವನ್ನ ಅಂದ್ರೆ ಭೋಗವನ್ನ ಕೊಡುವಂತದ್ದು. ಹಾಗೂ ರಾತ್ರಿ ಶಯನ ಆರತಿ ಅಂತ ಹೇಳಿ ಮಾಡ್ತಾರೆ, ಅಂದ್ರೆ ಮತ್ತೆ ದೇವರನ್ನ ಮಲಗಿಸುವಂತದ್ದು. ಸೊ ಹೀಗೆಲ್ಲ ಒಂದು ಇದಕ್ಕೆ ಪಂಚರಾತ್ರ ವಿಧಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅಂದ್ರೆ ಈಗ ದೇವಸ್ಥಾನದಲ್ಲಿ ವಿಗ್ರಹ ಏನಿದೆ ಅದನ್ನ ಪ್ರಾಪರ್ ಆಗಿ ಒಂದು ಸರಿಯಾದ ಒಂದು ವಿಧಾನಗಳಲ್ಲಿ ಅದನ್ನ ಸ್ಥಾಪನೆ ಮಾಡಿ ಆಗಿರುತ್ತೆ. ಹಾಗಾಗಿ ಅಲ್ಲಿ ದೇವರನ್ನ ದೇವರಿದ್ದಾನೆ ಅಂತ ಹೇಳಿ ಅಂದ್ರೆ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಈ ಒಂದು ಉದಾಹರಣೆ ನಾವು ನೋಡ್ಬೋದು ಇಲ್ಲಿ. ಈಗ ಪೋಸ್ಟ್ ಆಫೀಸ್ ಅಲ್ಲಿ ಈಗ ನಾವು ಪೋಸ್ಟ್ ಬಾಕ್ಸ್ ಇದೆ. ಸೊ ಆ ಪೋಸ್ಟ್ ಬಾಕ್ಸಿಗೆ ನಾವು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಥಾಪನೆ ಆಗಿರುವಂತ ಪೋಸ್ಟ್ ಬಾಕ್ಸ್ ಅಲ್ಲಿ ನಾವು ಹಾಕಿದ್ರೆ ಪೋಸ್ಟ್ ಖಂಡಿತ ರೀಚ್ ಆಗುತ್ತೆ ಅಲ್ವಾ, ಡೆಸ್ಟಿನೇಷನ್ ಹೋಗುತ್ತೆ. ಸೊ ಅದಕ್ಕೆ ಆದ್ರೆ ಅದೇ ಈಗ ಯಾವ್ದೋ ಒಂದು ನಾವು ನಮ್ಮಷ್ಟಕ್ಕೆ ಒಂದು ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದೇ ಹೋಗಲ್ಲ. ಅದೇ ರೀತಿ ಸರಿಯಾದ ರೀತಿಯಲ್ಲಿ
ಈ ಪಂಚರಾತ್ರ ವಿಧಿ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಒಂದು ಸ್ಥಾಪನೆ ಮಾಡಿರುವಂತ ಒಂದು ದೇವಸ್ಥಾನ ವಿಗ್ರಹಕ್ಕೆ ವಿಗ್ರಹದಲ್ಲಿ ದೇವರಿದ್ದಾರೆ ಅಂತ ಅದು ಇನ್ಸ್ಟೆನ್ಸಸ್ ನಾವು ತುಂಬಾ ನೋಡಿದೀವಿ. ಎಲ್ಲಿ ಹೇಗೆ ವಿಗ್ರಹ ಕೂಡ ಮಾತಾಡಿರುವಂತದ್ದು ಇರ್ಬೋದು. ಲೈಕ್ ಚೈತನ್ಯ ಚರಿತಾಮೃತದಲ್ಲೂ ಸುಮಾರು ಇನ್ಸ್ಟೆನ್ಸಸ್ ಅಲ್ಲಿ ವಿಗ್ರಹ ನಡ್ಕೊಂಡು ಹೋಗಿರುವಂತದ್ದು ಸಹ ಇದೆ. ಅಂದ್ರೆ ಆ ಆ ಆ, ಸಾಕ್ಷಿ ಗೋಪಾಲ್ ಅಂತ ಹೇಳಿ ಆ ಒಂದು ಕಥೆಯಲ್ಲಿ ವಿಗ್ರಹ ನಡೆದಿರುವಂತದ್ದು ಘಟನೆ ಇದೆ. ಹಾಗೂ ಈಗ ಕನಕದಾಸರ ಒಂದು ವಿಷಯದಲ್ಲಿ ನೋಡಿರ್ಬೋದು ನಾವು ವಿಗ್ರಹ ಹೇಗೆ ಅವರ ಕೂಗಿಗೆ ವಿಗ್ರಹನೇ ತಿರುಗಿ ಅವರಿಗೆ ದರ್ಶನ ಕೊಟ್ಟಿರುವಂತದ್ದು. ಹೀಗೆ ಬೇಕಾದಷ್ಟು ಉದಾಹರಣೆಗಳಿದೆ ಈ ವಿಗ್ರಹದಲ್ಲಿ ದೇವರಿರುವಂತದ್ದು. ಹಾಗೂ ಇದು ಒಂದು ರೂಪ ಗೋಸ್ವಾಮಿ ಅವರು ಹೇಳುವಂತದ್ದು ಆ ಒಂದು ಶ್ಲೋಕ, ಅದನ್ನ ನಾನು ಹೇಳ್ತೀನಿ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನಾ ಐಕಾಂತಿಕಿ ಹರೇರ್ ಭಕ್ತಿರ್ ಉತ್ಪತಾತೈವ ಕಲ್ಪತೆ ಅಂತ ಹೇಳಿದ್ರೆ, ಯಾವ ಒಂದು ಭಕ್ತಿ ಸೇವೆಯಲ್ಲಿ ಸರಿಯಾದ ಒಂದು ವೇದಗಳ ಪ್ರಕಾರ ನಾವು ವೇದಗಳನ್ನ ಯಾರು ಇಗ್ನೋರ್ ಮಾಡುವಂತದ್ದು, ಲಕ್ಷಿಸದೇ ಇರುವಂತದ್ದು, ಹಾಗೂ ಉಪನಿಷತ್ ಪುರಾಣಗಳನ್ನ ಲಕ್ಷಿಸದೆ ನಾರದ ಪಂಚರಾತ್ರವನ್ನ ಯಾರು ಅನುಸರಿಸಲ್ಲ, ಅದು ಒಂದು ಏನು ಈ ಒಂದು ಸಮಾಜದಲ್ಲಿ ಒಂದು ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡುವಂತದ್ದು ಅಂತ ಹೇಳಿದ್ರೆ ಪ್ರಾಪರ್ ಆಗಿರೋ ಒಂದು ಅದನ್ನೆಲ್ಲ ಫಾಲೋ ಮಾಡ್ಬೇಕು ಅಂತ ಹೇಳಿ ರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತದ್ದು. ಹಾಗೂ ಇನ್ನೊಂದು, ಎಲ್ಲರೂ ಹೆಚ್ಚಾಗಿ ದೇವರನ್ನ ನಾವು ಐಡಲ್ ಅಂತ ಕರಿತೀವಿ ಸಮಟೈಮ್ಸ್, ಬಟ್ ಅದು ತುಂಬಾ ತಪ್ಪು. ಯಾಕಂತ ಹೇಳಿದ್ರೆ ಐಡಲ್ ಅನ್ನೋದು ಬೇರೆ, ಅರ್ಚ ವಿಗ್ರಹ ಬೇರೆ. ಡಿಟಿ ಅಂತ ಹೇಳ್ಬೇಕು ಆಕ್ಚುಲಿ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಡಿಟಿ ಅಥವಾ ಅರ್ಚ ವಿಗ್ರಹ. ಸೊ ಐಡಲ್ ಅಂತ ಹೇಳಿದ್ರೆ ಯಾವುದು? ಈಗ ನಾವು ಈ ಪಾಲಿಟಿಷಿಯನ್ಸ್ ಇರ್ಬೋದು ಅಥವಾ ಈ ಸ್ವತಂತ್ರ ಹೋರಾಟಗಾರರದ್ದು ಅವ್ರದ್ದೆಲ್ಲ ನಾವು ಮಾಡಿ ಮೂರ್ತಿಗಳನ್ನ ಮಾಡ್ತೇವೆ, ಅದನ್ನ ಐಡಲ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಯಾವುದೇ ಒಂದು ವಿಧಿವಿಧಾನದಲ್ಲಿ ಏನು ಸ್ಥಾಪನೆ ಮಾಡಿರುವಂತದ್ದಲ್ಲ. ಮತ್ತು ಅದು ಹೇಗೆ ಅಂತ ಹೇಳಿದ್ರೆ, ಈಗ ವರ್ಷಕ್ಕೊಂದ್ಸರ್ತಿ ನಾವು ಅದನ್ನ ಜನರು ಈಗ ಗಾಂಧೀಜಿ ಸ್ಟ್ಯಾಚ್ಯೂ ಇದ್ರೆ ಅದನ್ನ ವರ್ಷಕ್ಕೊಂದ್ಸತಿ ಅದನ್ನ ಕ್ಲೀನ್ ಮಾಡುವಂತದ್ದು, ಕ್ಲೀನ್ ಮಾಡಿ ಪೂಜೆ ಮಾಡಿ, ಅಂದ್ರೆ ಹಾರ ಎಲ್ಲ ಹಾಕಿ ಮಾಡ್ತಾರೆ. ಮತ್ತೆ ಒಂದು ವರ್ಷ ಯಾರು ನೋಡಲ್ಲ ಅದನ್ನ. ಮತ್ತೆ ಅಲ್ಲಿ ಬಂದು ಯಾವುದೇ ಒಂದು ಹಕ್ಕಿ ಎಲ್ಲ ಗಲೀಜ್ ಮಾಡುವಂತ ಹಾಗೆಲ್ಲ. ಸೊ ಹಾಗಾಗಿ ಅದು ಬೇರೆ, ಹಾಗೂ ಅರ್ಚ ವಿಗ್ರಹ ಪೂಜೆ ಬೇರೆ ಅಂತ ನಾವು ಇದ್ರಲ್ಲಿ ತಿಳ್ಕೊಬಹುದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು, ಭಕ್ತಿ ಸೇವೆಯಲ್ಲಿ ಸಾಕಾರ ರೂಪದಲ್ಲಿ ಕೃಷ್ಣನನ್ನ ಪೂಜೆ ಮಾಡೋರು ಉತ್ತಮ. ಸೊ ಭಗವಂತನ ಸಾಕ್ಷಾತ್ಕಾರದ 3 ಹಂತಗಳು. ಒಂದು ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್. ಸೊ ಈಗ ಬ್ರಹ್ಮನ್ ಅಂತ ಹೇಳಿದ್ರೆ ಜಸ್ಟ್ ಲೈಟ್ ಅಂತ ಬಿಲೀವ್ ಮಾಡುವಂತದ್ದು. ಇದು ಇನಿಷಿಯಲ್, ಅಂದ್ರೆ ಕಂಪ್ಲೀಟ್ ಸಾಕ್ಷಾತ್ಕಾರ ಅಲ್ಲ, ಸತ್ ಚಿತ್ ಆನಂದ ಅಂತ ಹೇಳ್ಬೋದು. ಸೊ ಸತ್ ರಿಯಲೈಸೇಷನ್, ಸತ್ ಅಂತ ಹೇಳಿದ್ರೆ ನಿತ್ಯವಾದದ್ದು, ಅದನ್ನ ಒಂದು ಸಾಕ್ಷಾತ್ಕಾರ ಆದಾಗ ಅವರು ಬ್ರಹ್ಮನ್ ರಿಯಲೈಸೇಷನ್ಗೆ ಹೋಗ್ತಾರೆ. ಆದ್ರೆ ಇದು ಕೃಷ್ಣನ ಒಂದು ದೇಹದಿಂದ ಬರುವಂತ ಒಂದು ಎಫಲ್ಜೆನ್ಸ್ ಅಂತ ಹೇಳ್ಬೋದು. ಮತ್ತೆ ಈಗ ಇವರು ಒಬ್ಬ ಭಕ್ತ ಹೇಳುವಂತದ್ದು, ಅಂದ್ರೆ ಈಶೋಪನಿಷತ್ತಲ್ಲಿ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯ ಪಿಹಿತ ಮುಖಂ ತತ್ವಾಂ ಪೂಷಣ್ ಅಪಾವೃನು ಸತ್ಯ ಧರ್ಮಾಯ ದೃಶ್ಯತೆ ಅಂತ ಹೇಳಿದ್ರೆ, ಭಗವಂತನನ್ನ ಪ್ರಾರ್ಥನೆ ಮಾಡುವಂತದ್ದು. ಭಗವಂತ, ನಿನ್ನ ಈ ಒಂದು ಸುಂದರವಾದ ಒಂದು ವಿಗ್ರಹ ಏನಿದೆ ಅದನ್ನ ಕವರ್ ಮಾಡಿರುವಂತ ಈ ಎಫಲ್ಜೆನ್ಸ್, ನಿನ್ನ ಬಾಡಿಯಿಂದ ಬರುವಂತ ಎಫಲ್ಜೆನ್ಸ್ ಏನಿದೆ, ಆ ಲೈಟ್ ಏನಿದೆ, ಅದನ್ನ ಹೋಗ್ಸು, ನನಗೆ ನಿನ್ನ ರೂಪವನ್ನ ತೋರಿಸು ಅಂತ ಹೇಳಿ ಒಂದು ಪ್ರಾರ್ಥನೆ ಅದು. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪೀತಂ ಮುಖಂ ಅಂತ ಹೇಳಿ. ಸೊ ಅಲ್ಲಿ ಹೇಳುವಂತ, ಸೊ ಹಾಗಾದ್ರೆ ನಿಜವಾದ ಅದು ಕಾಣಿಸ್ಕೊಳಲ್ಲ ಕೃಷ್ಣ ಎಲ್ಲರಿಗೂ, ಬಟ್ ಅದು ಭಕ್ತಿ ಸೇವೆಯಿಂದ ಕಾಣಕ್ಕೆ ಸಾಧ್ಯ. ಸೊ ಅದಾದ ಮೇಲೆ ಬರುವಂತದ್ದು ಪರಮಾತ್ಮ ಅಂತ ಹೇಳಿದ್ರೆ ಚತುರ್ಭುಜ ಫೋಮ್ ಕೃಷ್ಣನ ಪರಮಾತ್ಮ. ಸೊ ಪರಮಾತ್ಮನಾಗಿ ನಮ್ಮ ಎಲ್ಲರ ಹೃದಯದಲ್ಲಿ ಇರುವಂತದ್ದು. ಸೊ ಇನ್ನೊಂದು ಮೂರನೇದು ಭಗವಾನ್. ಇದು ಕಂಪ್ಲೀಟ್ ರಿಯಲೈಸೇಷನ್, ಅಂದ್ರೆ ಕೃಷ್ಣನ ಒಂದು ನಾಮ ರೂಪ ಗುಣ ಎಲ್ಲವನ್ನ ನಾವು ತಿಳ್ಕೊಳ್ಳುವಂಥದ್ದು, ಹಾಗೂ ಅವರ ಲೀಲೆಗಳನ್ನ ತಿಳ್ಕೊಳ್ಳುವಂಥದ್ದು, ಇದು ಭಗವಾನ್ ಸಾಕ್ಷಾತ್ಕಾರ. ಏತ್ವಕ್ಷರಮರ್ನಿದೇಶ್ಯ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿತ್ಯತ್ತಂ ಕೂಟಸ್ಥಂ ವಚಲಂ ಧ್ರುವಂ ಸನ್ನಿಯಮ್ಯೇನಿಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಅವ್ಯಕ್ತವಾದುದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು,
ಸರ್ವ ವ್ಯಾಪ್ತಿಯು ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ನಿತ್ಯ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಇದನ್ನು ಸಾಧ್ಯ, ಆದ್ರೆ ತುಂಬಾ ವರ್ಷ, ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸಾ ಮುನಿಪುಂಗವಾನಾಂ ಸೋಪ್ಯಸ್ತಿ ಯತ್ ಪ್ರಪದಸೀಮ್ನಿ ಅವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಉಸಿರಾಟವನ್ನ ನಿಗ್ರಹಿಸಿ ಸಾವಿರಾರು ವರ್ಷ, ಕೋಟ್ಯಾತರ ವರ್ಷ, ಮಿಲಿಯನ್ಸ್ ಆಫ್ ಇಯರ್ಸ್ ಅವ್ರು ಅದನ್ನ ಮಾಡಿ ಆಮೇಲೆ ಕೊನೆಗೆ ಭಗವಂತನನ್ನ ಕಾಣುವಂಥದ್ದು. ಇದು ಅವ್ಯಕ್ತವಾದ, ಅಂದ್ರೆ ಕೃಷ್ಣನ ರೂಪ ಇಲ್ಲದೆ ಕೃಷ್ಣನನ್ನ ಧ್ಯಾನ ಮಾಡೋದ್ರಿಂದ ತುಂಬಾ ಕ್ಲಿಷ್ಟಕರ. ಕೃಷ್ಣ ಹೇಳುವಂಥದ್ದು ತುಂಬಾ ಕ್ಲಿಷ್ಟಕರ. ಎಷ್ಟೋ ಜನ್ಮಗಳಾದ ಮೇಲೆ ಅವರು ಕೃಷ್ಣನನ್ನ ಸಾಕ್ಷಾತ್ಕಾರ ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಇಂದ್ರಿಯಗಳನ್ನ ಇಲ್ಲಿ ನಿಗ್ರಹಣೆ ಮಾಡ್ಬೇಕು. ಆದ್ರೆ ನಾವು ಈಗ ಕೃಷ್ಣ ಕಾನ್ಶಿಯಸ್ ನಲ್ಲಿ ಪ್ರಭುಪಾದ್ ಹೇಳುವಂಥದ್ದು ಇಂದ್ರಿಯವನ್ನ ನಿಗ್ರಹ ಮಾಡುವಂಥದ್ದಲ್ಲ, ಹಾಗೂ ನಾವು ಯಾವುದನ್ನೇ ಇಲ್ಲಿ ಸ್ಟಾಪ್ ಮಾಡುವಂಥದ್ದಲ್ಲ. ನಾವು ಪ್ರಭುಪಾದ್ ಹೇಳುವಂಥದ್ದು ನಮ್ಮ ಗೋಲ್ ಏನಿದೆ ಅದು ಸೂಪರ್ ಕಾನ್ಶಿಯಸ್ ಆಗುವಂಥದ್ದು. ಅಂದ್ರೆ ಕಾನ್ಶಿಯಸ್ನೆಸ್ ಇಲ್ದೇ ಇರುವಂತದ್ದಲ್ಲ, ಇನ್ನು ಸೂಪರ್ ಕಾನ್ಶಿಯಸ್ ಆಗುವಂಥದ್ದು, ಅನ್ಕಾನ್ಶಿಯಸ್ನೆಸ್ ಆಗುವಂತದ್ದಲ್ಲ ಅಂತ ಹೇಳಿ. ಹಾಗಂತ ಹೇಳಿದ್ರೆ ಈಗ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕಿದ್ರೆ ಎಲ್ಲದ್ರಿಂದ, ಅಂದ್ರೆ ಜೀವನದಲ್ಲಿ ಎಲ್ಲವನ್ನು ಬಿಟ್ಟು ಸನ್ಯಾಸತ್ವ ತಗೊಂಡು ಕಾಡಿಗೆ ಹೋಗಿ ಈ ಭೌತಿಕ ಇಚ್ಛೆಗಳ, ಅಂದ್ರೆ ನಾವು 6ನೇ ಅಧ್ಯಾಯದಲ್ಲಿ ನೋಡಿದ್ವಿ ಹೇಗೆ ಒಂದು ಅಷ್ಟಾಂಗ ಯೋಗ ಮಾಡ್ಬೇಕಾದ್ರೆ ಯೋಗಿ ಏನೆಲ್ಲ ಮಾಡ್ತಾನೆ ಅಂತ. ಅದೇ ರೀತಿಯೇ ಅವ್ಯಕ್ತವಾದದನ್ನ ಮಾಡ್ಬೇಕಾದ್ರೂ ಸಹ ಅದರಲ್ಲಿ ಆದ್ರೆ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಮಾಡುವಂಥದ್ದು. ಅದೇ ರೀತಿ ಇವರು ಅಲ್ಲಿ ಅವನು ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಪರಮಾತ್ಮ ಹಾಗೂ ನಿರಾಕಾರಿಗಳಲ್ಲಿ, ಪರಮಾತ್ಮದಲ್ಲಿ ಅವನು ಆ ಒಂದು ಕೃಷ್ಣನ ಒಂದು ಚತುರ್ಭುಜ ಫಾರ್ಮ್ ಏನಿದೆ ಅದರ ಬಗ್ಗೆ ಮೆಡಿಟೇಟ್ ಮಾಡುವಂಥದ್ದು. ಆದ್ರೆ ಇಲ್ಲಿ ಯಾವುದೇ ಒಂದು ಫಾರ್ಮ್ ಇಲ್ಲ, ಯಾವುದೇ ಒಂದು ರೂಪ ಇಲ್ಲ, ಒಂದು ಅವ್ಯಕ್ತವಾದದನ್ನ ಮೆಡಿಟೇಟ್ ಮಾಡೋದು ತುಂಬಾ ಕಷ್ಟ ಇದು. ಈಗ ನಾವು ಏನಾದ್ರೂ ಜಸ್ಟ್ ಒಂದು ಸಮಥಿಂಗ್ ಬ್ಲಾಂಕ್ ಅಂತ ಅಂದ್ರೆ ನಮಗೆ ಯೋಚನೆ ಮಾಡಕ್ಕಾಗಲ್ಲ, ಯಾವುದೇ ಒಂದು ಏನು ಇಲ್ದೇ ಇರೋದನ್ನ ಊಹಿಸಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ದೇಹ ಇರೋದ್ರಿಂದ ನಾವು ರಿಲೇಟ್ ಮಾಡುವಂಥದ್ದು ಒಂದು ರೂಪಕ್ಕೆ ಮಾತ್ರ. ರೂಪ ಇಲ್ದಿದ್ರೆ ನಮಗೆ ರಿಲೇಟ್ ಮಾಡುವಂಥದ್ದು ತುಂಬಾ ಕಷ್ಟ. ಸೊ ಹಾಗಾಗಿ ಈ ಒಂದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂಥದ್ದು, ಆದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಏನಂದ್ರೆ ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಲ್ಲ, ಆದ್ರೆ ಇಂದ್ರಿಯಗಳನ್ನ ಬೇರೆ ಅಂದ್ರೆ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸುವಂಥದ್ದು, ಅದನ್ನ ಸ್ಟಾಪ್ ಮಾಡುವಂಥದ್ದಲ್ಲ, ಆದ್ರೆ ತೊಡಗಿಸುವಂಥದ್ದು. ಮನಸ್ಸನ್ನು ಅಷ್ಟೇ, ಮನಸ್ಸನ್ನ ನಾವು ಆರ್ಟಿಫಿಷಿಯಲಿ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ನಾವು ಬೇರೆ ರೀತಿಯಲ್ಲಿ ತೊಡಗಿಸುವಂಥದ್ದು, ದೇವರ ಒಂದು ಭಕ್ತಿ ಸೇವೆಯಲ್ಲಿ. ಆ ರೀತಿ ಮಾಡೋದ್ರಿಂದ ಮಾತ್ರ ಮನಸ್ಸು ಹಾಗೂ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ. ಕ್ಲೇಶೋಧಿಕರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವಬ್ಧಿರ್ವಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಈ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಅದೇ ಇಲ್ಲಿ ಕೃಷ್ಣ ಹೇಳುತ್ತಾ ಇರುವಂತದ್ದು, ದೇಹದಾರಿ ಅವ್ಯಕ್ತವಾದದನ್ನ ಪೂಜೆ ಮಾಡುವಂಥದ್ದು ತುಂಬಾ ಕ್ಲಿಷ್ಟಕರ. ಸೊ ನಿರಾಕಾರವನ್ನ ಬ್ರಹ್ಮನನ್ನ ಪೂಜೆ ಮಾಡುವಂತವರಿಗೆ ಪ್ರಗತಿ ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ ನಾವೆಲ್ಲ ದೇಹದಾರಿಗಳಾಗಿರೋದ್ರಿಂದ ಈ ತುಂಬಾ ಎಷ್ಟು ವರ್ಷದಿಂದ ಯಾವಾಗಿಂದ ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ ನಾವು ಯಾವಾಗ ಈ ಆತ್ಮ ದೇಹವನ್ನ ತಗೊಂಡಿದೆ, ಒಂದಲ್ಲ ಒಂದು ದೇಹವನ್ನ ಅದು ಬದಲಾಯಿಸ್ತಾ ಇದೆ. ಸೊ ಹಾಗಾಗಿ ಈ ದೇಹದಾರಿಗಳಿಗೆ ಇದು ಬಲು ಕಷ್ಟ ಅಂತ ಕೃಷ್ಣ ಹೇಳ್ತಾರೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನೈನೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥಂ ಮೃತ್ಯು ಸಂಸಾರ ಸಾಗರಾತ್ ಭಾವಾಮಿ ನ ಚಿರಾತ್ ಪಾರ್ಥ ಮಯ್ಯೈವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಅಂದ್ರೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಕೃಷ್ಣನಿಗೆ ಯಾರು ಅಂದ್ರೆ ಎಲ್ಲಾ ಕರ್ಮಗಳನ್ನ ನನಗೆ ಅರ್ಪಿಸಿ. ಸೊ ಯಾವುದೇ ಒಂದು ಕರ್ಮದ ಅಂದ್ರೆ ಯಾವುದೇ ಒಂದು ಕರ್ಮವನ್ನ ನಾವು ಫಲಾಪೇಕ್ಷಿತ ಒಂದು ದೃಷ್ಟಿಯಿಂದ ಮಾಡದೆ ಕೃಷ್ಣನಿಗೋಸ್ಕರ ಭಕ್ತಿ ಸೇವೆ ಮಾಡೋದ್ರಿಂದ ನಿಶ್ಚಲವಾಗಿ ಅಹೈತುಕಿ ಅಪ್ರತೀಯತ ಏ ಆತ್ಮ ಸುಪ್ರಸಿದ್ಧತಿ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಕೃಷ್ಣನನ್ನ ಧ್ಯಾನಿಸುತ್ತಾ ಮನಸ್ಸಲ್ಲಿ
ಕೃಷ್ಣನನ್ನೇ ಪೂಜಿಸೆ ಮಾಡೋರು, ಅಂದ್ರೆ ಕೃಷ್ಣನಿಗೆ ಯಾರು ಕಂಪ್ಲೀಟ್ ಸರೆಂಡರ್ ಆಗಿದಾರೋ ಅವರನ್ನ ಕೃಷ್ಣ ಈ ಭವಸಾಗರದಿಂದ, ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ, ಈ ಒಂದು ಸಾಗರದಿಂದ, ಹುಟ್ಟು ಸಾವದಿಂದ ನಾನು ಶೀಘ್ರವಾಗಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ. ಸೊ ಈಗ ಮಾಯಾವಾದಿಗಳು ಅವರು ತಿಳ್ಕೊಳ್ಳುವಂಥದ್ದು, ಅವರ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ದೇವ್ರು ಅಂತ ಹೇಳಿದ್ರೆ ನಾವೆಲ್ಲರೂ ದೇವ್ರೆ. ಸೊ ನಾವೀಗ ದೇಹ ತಗೊಂಡಿರೋದ್ರಿಂದ ನಮಗೆ ಅದರ ಅರಿವಿಲ್ಲ. ಸೊ ನಾವು ನಾವು ಸತ್ತ ಮೇಲೆ ದೇವರೊಟ್ಟಿಗೆ ಒಂದಾಗುವಂಥದ್ದು ಅಂತ ಹೇಳಿ ಅವರ ಒಂದು ಭಾವನೆ. ಆದ್ರೆ ಅದು ತುಂಬಾ ತಪ್ಪು. ಯಾಕಂತ ಹೇಳಿದ್ರೆ ಈಗ ನಮಗೆ ನಮ್ಮ ಯಾವುದೇ ಒಂದು ಸಣ್ಣ ಕಾಯಿಲೆ ಬಂದ್ರೆ ನಮಗೆ ತಡ್ಕೊಳಕ್ ಆಗಲ್ಲ, ಅಂದ್ರೆ ನಮಗೆ ಅದನ್ನ ಹ್ಯಾಂಡಲ್ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಾವು ಹೇಗೆ ದೇವರಾಗಕ್ ಸಾಧ್ಯ? ನಾವು ಕೃಷ್ಣ ಇರುವಾಗ ನೋಡಿದ್ವಿ, ಕೃಷ್ಣ ಅವನ ಒಂದು ಆಧ್ಯಾತ್ಮಿಕ ಶರೀರದಲ್ಲಿ ಬರುವಂತದ್ದು. ಸೊ ಅವನಿಗೆ ಯಾವುದೇ ಒಂದು ಎಷ್ಟೋ ರಾಕ್ಷಸರನ್ನ ಕೊಲ್ಬೇಕಾದ್ರೂ ಸಹ ಅವನಿಗೆ ಯಾವುದೇ ಶಸ್ತ್ರ ಇಲ್ಲದೆ ಅದನ್ನ ಮಾಡುವಾಗ್ಲೂ ಅವನಿಗೆ ಯಾವುದೇ ತೊಂದ್ರೆ ಆಗ್ಲಿಲ್ಲ ಕೃಷ್ಣನಿಗೆ. ಸೊ ಇಲ್ಲಿ ಮಾಯಾವಾದಿಗಳ ಒಂದು ಬಿಲೀಫ್ ಏನಿದೆ ಅದು ತುಂಬಾ ತಪ್ಪು. ಸೊ ನಾವು ಕೃಷ್ಣನನ್ನ ಸೇರುವಂತದ್ದಲ್ಲ, ಸೇರಕ್ಕೆ ಸಾಧ್ಯ ಇಲ್ಲ ಕೃಷ್ಣನನ್ನ. ಅಂದ್ರೆ ನಿರಾಕಾರ ರೂಪದಲ್ಲಿ ನಮಗೆ ಅಂದ್ರೆ ಕೃಷ್ಣನ ರೂಪ ಇಲ್ಲದೆ ಕೃಷ್ಣನೊಟ್ಟಿಗೆ ನಾವು ಒಂದಾಗುವಂತದ್ದು ಅದು ರಾಂಗ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಪ್ರಭುಪಾದ್. ಹಾಗೂ ಹೇಗೆ ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಭಗವಂತ ಹೇಗೆ ರಕ್ಷಣೆ ಕೊಡ್ತಾನೆ ಅಂತ ಹೇಳಿದ್ರೆ, ಈಗ ಒಂದು ನಿನ್ನೆಯ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಒಂದು ಬೆಕ್ಕಿನ ಮರಿಯನ್ನ ಬೆಕ್ಕು ಹೇಗೆ ಅದರ ಮರಿಯನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೋ ಅದೇ ರೀತಿ ಕೃಷ್ಣ ಅವನಿಗೆ ಯಾರು ಕೃಷ್ಣನಿಗೆ ಶರಣಾಗಿರ್ತಾರೋ ಅಂತ ಭಕ್ತರನ್ನ ಕಾಪಾಡ್ತಾನೆ. ಹಾಗೂ ಈಗ ಈ ಮಂಗನ ಮರಿ ಅದನ್ನ ತಾಯಿಯ ಮೇಲೆ ಹೇಗೆ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ, ಆದ್ರೂ ಸಹ ಅದು ಮಂಗ ಹಾರುವಾಗ ಅದು ಬೀಳುವ ಚಾನ್ಸಸ್ ಜಾಸ್ತಿ. ಸೊ ನಂದೇ ಓನ್ ನನ್ನ ಸ್ವಯಂ ಪ್ರಯತ್ನದಿಂದ ನಾನು ಭಗವಂತನನ್ನ ಪಡಿಬಹುದು ಅಂತ ನಾನ್ ತಿಳಿದ್ರೆ, ಅಂದ್ರೆ ಈ ನಿರಾಕಾರ ರೂಪದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ, ಅಂದ್ರೆ ತುಂಬಾ ವರ್ಷ ಆಗುವಂತದ್ದು, ತುಂಬಾ ಕಷ್ಟಕರವಾಗುವಂತದ್ದು. ಸೊ ಈಗ ಭಕ್ತಿಯ ಹಂತಗಳು ಭಗವಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನ ಹೇಗೆ ನಾವು ಧ್ಯಾನಿಸಬಹುದು ಅಂತ ಹೇಳಿ. ಮೊದ್ಲಿಗೆ ಅನನ್ಯ ಭಕ್ತಿ. ಮಯ್ಯೈವ ಮನ ಆದ್ಯಾತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ವೈ ಮಯ್ಯೈವ ಅತ ಊರ್ಧ್ವಂ ನ ಸಂಶಯಃ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಅಂತ ಹೇಳಿದ್ರೆ ಇದು ತುಂಬಾ ಹೈಯೆಸ್ಟ್ ಸ್ಟೇಜ್ ಭಕ್ತಿ. ಅಂದ್ರೆ ಕೃಷ್ಣನ ಪ್ಯೂರ್ ಡಿವೋಟೀಸ್, ಅಂದ್ರೆ ಶುದ್ಧ ಭಕ್ತರು ಯಾರಿರ್ತಾರೆ ಅವರು ಈ ಒಂದು ಅನನ್ಯ ಭಕ್ತಿಯಲ್ಲಿ ಇರುವಂತದ್ದು. ಅಂತ ಹೇಳಿದ್ರೆ ಅವ್ರು 24 ಗಂಟೆ ಕೃಷ್ಣನನ್ನೇ ಧ್ಯಾನದಲ್ಲಿ ಇರುವಂತದ್ದು. ಈ ಗೋಪಾಲ ಬಾಲಕರಿರ್ಬೋದು, ಅವರೆಲ್ಲ ಯಾವಾಗ್ಲೂ, ಅಂದ್ರೆ ವೃಂದಾವನದಲ್ಲೂ ಈ ಗೋಲೋಕದಲ್ಲಿ ಯಾವಾಗಲೂ ಈ ಲೀಲೆ ನಡೀತಾ ಇರುತ್ತೆ, ನಿತ್ಯ ಲೀಲೆ ಕೃಷ್ಣಂದು. ಸೊ ಅವ್ರು ಯಾವಾಗಲೂ 24 ಗಂಟೆ ಕೃಷ್ಣನ ಒಂದು ಧ್ಯಾನದಲ್ಲೇ ಇರುವಂತದ್ದು. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದದ್ದು ಅನನ್ಯ ಭಕ್ತಿ. ಸೊ ಇದಕ್ಕೆ ನಮಗಾಗಲ್ಲ. ಸೊ ಹಾಗಾದ್ರೆ ಕೃಷ್ಣ ಹೇಳುವಂತದ್ದು ಇದು ಹೈಯೆಸ್ಟ್. ಇದಾಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ಮಾಡ್ಬೋದು? ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚಾಪ್ನುವಂತಂ ಧನಂಜಯ. ಧನಂಜಯ ಅಂದ್ರೆ ಇದು ಸಾಧನ ಭಕ್ತಿ. ಸಾಧನ ಭಕ್ತಿಯಲ್ಲಿ ಏನು ಅಂತ ಹೇಳಿದ್ರೆ, ನಾವು ನಿರ್ದಿಷ್ಟ ಸಾಧನೆಯನ್ನ ಮಾಡುವಂತದ್ದು. ಆಚಾರ್ಯರು ಕೊಟ್ಟಿದ್ದಾರೆ ನಮಗೆ ಸಾಧನೆ, ಅದನ್ನ ನಾವು ಮಾಡ್ತಾ ಬರುವಂತದ್ದು. ಓಕೆ, ಭಾವಾರ್ಥ ಓದಿಲ್ಲ ನಾನು. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಸೊ ಈಗ ನಿನಗೆ 24 ಗಂಟೆ ನನ್ನನ್ನ ಧ್ಯಾನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ಸಾಧನ ಭಕ್ತಿ ಮಾಡುವಂತದ್ದು. ಸೊ ಈಗ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ 16 ರೌಂಡ್ ಏನು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂತದ್ದು, ಬೆಳಿಗ್ಗೆ ಮಂಗಳಾರತಿಗೆ ಅಟೆಂಡ್ ಮಾಡುವಂತದ್ದು, ಹಾಗೂ ಪುಸ್ತಕವನ್ನ ಓದುವಂತದ್ದು. ಸೊ ಹೀಗೆಲ್ಲ, ಅಂದ್ರೆ ಕೀರ್ತನೆ ಮಾಡುವಂತದ್ದು. ಅಂದ್ರೆ ನಾವು 8 ಗಂಟೆ ಕಾಲ ಆತ್ಮಕ್ಕೆ ಇಡ್ಬೇಕು. ಈಗ 8 ಗಂಟೆ ದೇಹಕ್ಕೆ, 8 ಗಂಟೆ ಮನಸ್ಸಿಗೆ, ಹಾಗೂ 8 ಗಂಟೆ ಆತ್ಮಕ್ಕೆ ಇಡ್ಬೇಕು ಅಂತ. ಸೊ ಅಟ್ಲೀಸ್ಟ್ ನಾವು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಬರ್ಬೇಕು. ಸೊ ಈ ತರ ಮಾಡೋದ್ರಿಂದ
ಸಾಧನೆ ಅಂದ್ರೆ ನಮಗೆ ಈಗ 8 ಗಂಟೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಒಂದು ಬೆಳಿಗಿನ 1.5 ಗಂಟೆ 2 ಗಂಟೆ ಅಷ್ಟೊತ್ತು ನಾವು ಜಪ ಮಾಡುವಂತದ್ದು. ಹೀಗೆ ಇದನ್ನ ಆಚರಿಸುವುದನ್ನ ನಾವು ಸಾಧನ ಭಕ್ತಿ ಅಂತ ಹೇಳುವಂತದ್ದು. ಸೊ ಅನನ್ಯ ಭಕ್ತಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸಾಧನ ಭಕ್ತಿ ಮಾಡು ಅಂತ ಕೃಷ್ಣ ಹೇಳುವಂತದ್ದು. ಸೊ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಷ್ಕಾಮ ಕರ್ಮ ಯೋಗ. ಅಭ್ಯೇಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ ಅಂತ ಹೇಳಿದ್ರೆ ಇದು ಯಾವುದೇ ಒಂದು ಕಾಮಾಪೇಕ್ಷಿತ ಕರ್ಮ ಅಲ್ಲ. ನಾವು ಭಗವಂತನಿಗೋಸ್ಕರ ಕೆಲಸ ಮಾಡುವಂತದ್ದು. ಸೊ ನಮ್ಮ ಸಮಯವನ್ನ ಕೊಡುವಂತದ್ದು ಇರ್ಬೋದು, ಅಥವಾ ನಮ್ಮ ಒಂದು ಬುದ್ಧಿಯನ್ನ ಏನಿದೆ ಕೃಷ್ಣನ ಕಾರ್ಯದಲ್ಲಿ ತೊಡಸುವಂತದ್ದು, ಅಥವಾ ನಮ್ಮ ಮಾತಿನ ಹೇಗೆ ಅಂತ ಹೇಳಿದ್ರೆ ಭಗವಂತನ ಒಂದು ಗ್ಲೋರಿಫೈ ಮಾಡುವಂತದ್ದು, ಅಥವಾ ಒಂದು ಹರೇ ಕೃಷ್ಣ ಮಂತ್ರದ ಒಂದು ಪ್ರಚಾರ ಮಾಡುವಂತದ್ದು ಇರ್ಬೋದು, ಬೇರೆಯವರಿಗೆ ಹೇಳುವಂತದ್ದು ಇರ್ಬೋದು, ಅಥವಾ ನಾವು ಈಗ ಭಗವದ್ಗೀತೆ ಕೋರ್ಸ್ ಆಗ್ತದೆ, ಇದರ ಬಗ್ಗೆ ಬೇರೆಯವರಿಗೆ ಹೇಳುವಂತದ್ದು. ಸೊ ಇದೆಲ್ಲವೂ ನಿಷ್ಕಾಮ ಕರ್ಮ. ಇದರಿಂದ ನಮಗೆ ಯಾವುದೇ ಒಂದು ಅಂದ್ರೆ ಫಲಾಪ್ರದ ಕರ್ಮ ಅಲ್ಲ ಇದು. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಮಾಡುವಂತದ್ದಲ್ಲ, ಆದ್ರೆ ದೇವರ ಕೆಲಸ ಆಗುವಂತದ್ದು ಇದು. ಹಾಗೂ ದುಡ್ಡು, ನಾವು ಕೃಷ್ಣನ ಒಂದೀಗ ದೇವಸ್ಥಾನ ಆಗ್ತಾ ಇದ್ರೆ ಅದಕ್ಕೆ ಒಂದು ಕೊಡುವಂತದ್ದು ದೇವಸ್ಥಾನಕ್ಕೆ, ಇದೆಲ್ಲ ನಿಷ್ಕಾಮ ಕರ್ಮ ಯೋಗದಲ್ಲಿ ಬರುವಂತದ್ದು. ಸೊ ಇಲ್ಲಿ ಒಂದ್ಸತಿ ಅಂದ್ರೆ ಇಲ್ಲಿ ಒಂದ್ಸತಿ ಪ್ರಭುಪಾದ್ ಈ ಮುಂಬೈಯಲ್ಲಿ ಅವರು ಮೊದಲು ಒಂದು ಜಾಗ ನೋಡಿರ್ತಾರೆ. ಸೊ ಅಲ್ಲಿ ದೇವಸ್ಥಾನವನ್ನ ಕಟ್ಟಿಸ್ಬೇಕು ಅಂದ್ರೆ ಇಂಥ ಜಾಗದಲ್ಲಿ ಇಲ್ಲಿ ಒಂದು ದೇವಸ್ಥಾನ ಬಂದ್ರೆ ಒಳ್ಳೇದಿರುತ್ತೆ ಅಂತ ಅವರಿಗೆ ಪ್ರಭುಪಾದಿಗೆ ಮನ್ಸಿಗೆ ಬಂದಿರುತ್ತೆ. ಆದ್ರೆ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಅಂದ್ರೆ ಆಗ ದುಡ್ಡಿರಲ್ಲ. ಅದಾದ್ಮೇಲೆ ಅವರು ಪಾಶ್ಚಾತ್ಯ ದೇಶದಲ್ಲಿ ಅಲ್ಲಿ ಹೋದ್ಮೇಲೆ ಆಮೇಲೆ 10 ವರ್ಷ ನಂತರ ಅವ್ರಿಗೆ ಅದೇ ಜಾಗ ಸಿಗುವಂತದ್ದು. ಸೊ ಆ ಜಾಗ ಸಿಗುವಾಗ ಅವರಿಗೆ ಅಂದ್ರೆ ತುಂಬಾ ಕಡಿಮೆಗೆ ಸಿಗುತ್ತೆ ಆ ಜಾಗ. ಆಗ ಅವರು ಪ್ರಭುಪಾದ್ ತಗೊಳ್ತಾರೆ. ತಗೊಂಡ್ಮೇಲೆ ಅದಾದ್ಮೇಲೆ ಅವರು ಅಮೆರಿಕದಲ್ಲಿ ಇರ್ತಾರೆ. ಅಮೆರಿಕದಲ್ಲಿರುವಾಗ ಅಂದ್ರೆ ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಪ್ರಭುಪಾದ್ ಅಮೆರಿಕದಲ್ಲಿದ್ದಾಗ ಅವರಿಗೆ ಸುದ್ದಿ ಬರುತ್ತೆ, ಅವನು ಅದರ ಓನರು ಅದೇ ಜಾಗವನ್ನ ಬೇರೆ ಯಾರಿಗೋ ಮಾರಿದಾನೆ ಅಂತ ಹೇಳಿ. ಸೊ ಆಗ ಪ್ರಭುಪಾದಿಗೆ ತುಂಬಾ ಸಿಟ್ಟು ಬರುತ್ತೆ. ಅಂದ್ರೆ ಅವರು ಅಂತ ಸಿಟ್ಟು ಅವರ ಶಿಷ್ಯಂದ್ರು ಯಾವತ್ತೂ ನೋಡಿರ್ಲಿಲ್ಲ ಅಂತೆ ಪ್ರಭುಪಾದಲ್ಲಿ. ಅವ್ರಿಗೆ ಯಾಕಷ್ಟು ಸಿಟ್ಟು ಬಂತು ಅಂತ ಹೇಳಿದ್ರೆ, ಕೃಷ್ಣನ ಒಂದು ಜಾಗವನ್ನ ಅವನು ಹೀಗೆ ಮೋಸ ಮಾಡಿದ ಅಂತ ಹೇಳಿ. ಸೊ ಅವ್ರು ಕೂಡ್ಲೆ ನನ್ನ ಟಿಕೆಟ್ ಅನ್ನ ಈಗ್ಲೇ ಬುಕ್ ಮಾಡು, ನಾನು ಭಾರತಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಅದಾದ ಮೇಲೆ ಅವ್ರು ಭಾರತಕ್ಕೆ ಬರ್ತಾರೆ. ಅವನೊಟ್ಟಿಗೆ ಚರ್ಚೆ ಆಗತ್ತೆ. ಸುಮಾರು 4 ಗಂಟೆ ಹೊತ್ತು ಅವರಿಬ್ಬರ ಚರ್ಚೆ ಆಗತ್ತೆ, ಡಿಸ್ಕಷನ್ ಆಗತ್ತೆ. ಪ್ರಭುಪಾದ್ ತುಂಬಾ ಜೋರಾಗಿ ಮಾತಾಡ್ತಾರಂತೆ. ಅದಾದ್ಮೇಲೆ ಅವನು ಒಪ್ಪೋದಿಲ್ಲ. ಅವನು ಅಲ್ಲಿಂದ ನಡೀತಾನೆ, ಅವನು ಹೋಗ್ತಾನೆ. ಪ್ರಭುಪಾದ್ ಸಿಟ್ಟಲ್ಲಿರ್ತಾರೆ. ಅದಾದ ಮೇಲೆ ರಾತ್ರಿ ಒಂದು 8:30 ಆಗುವಾಗ ಪ್ರಭುಪಾದಿಗೆ ಒಂದು ನ್ಯೂಸ್ ಬರುತ್ತೆ. ಅದೇನಂತ ಹೇಳಿದ್ರೆ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನು ತೀರ್ಕೊಂಡ ಅಂತ ಹೇಳಿ ಒಂದು ನ್ಯೂಸ್ ಬರುತ್ತೆ. ಪ್ರಭುಪಾದ್ ಹೇಳ್ತಾರಂತೆ, ಹಾಗೆ ಆಗ್ಬೇಕು, ಒಳ್ಳೇದಾಯ್ತು, ಅವನಿಗೆ ಅದೇ ಆಗ್ಬೇಕು, ನಾನು ನರಸಿಂಹನನ್ನ ಪ್ರಾರ್ಥನೆ ಮಾಡಿದ್ದೆ ಅಂತ ಪ್ರಭುಪಾದ್ ಹೇಳ್ತಾರೆ. ಸೊ ಅದಾದ ಮೇಲೆ ಏನಾಗುತ್ತೆ, ಅವನ ಹೆಂಡತಿ ಬೇರೆ ಗುಂಡಗಳನ್ನೆಲ್ಲ ಇಟ್ಕೊಂಡು, ಆಗ ಇನ್ನು ಅಂದ್ರೆ ಟೆಂಪಲ್ ಕನ್ಸ್ಟ್ರಕ್ಷನ್ ಎಲ್ಲ ಆಗುತ್ತೆ ಆಲ್ಮೋಸ್ಟ್. ಅವ್ನ ಏನ್ ಮಾಡ್ತಾನೆ, ಅರ್ಧ ಆಗುವಾಗ ಅದನ್ನೆಲ್ಲ ಮತ್ತೆ ಓಡಿಸುವಂತದ್ದು ಮಾಡುವಂತದ್ದು, ಅಂಡರ್ ವರ್ಲ್ಡ್ ಅವ್ರನ್ನೆಲ್ಲ ಇದ್ ಮಾಡಿ. ಆಮೇಲೆ ಬರೀ ಒಂದು ಅರ್ಚ ವಿಗ್ರಹ ಮಾತ್ರ ಉಳಿದಿರುತ್ತೆ. ಆ ಟೈಮಲ್ಲಿ ಇವರು ಅಂದ್ರೆ ಅಪ್ರೋಚ್ ಮಾಡುವಂತದ್ದು ಅಲ್ಲಿನಾಗ ಮಿನಿಸ್ಟರ್ನ ಬಾಲ್ ಠಾಕ್ರೆ ಆಗ ಇದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು ಮಹಾರಾಷ್ಟ್ರದಲ್ಲಿ. ಸೊ ಅವ್ರು ಅಪ್ರೋಚ್ ಮಾಡುವಾಗ ಅವರು ಹೇಳ್ತಾರೆ, ತೊಂದ್ರೆ ನೀವು ಭಯ ಪಡಬೇಡಿ, ನಾನು ಅದನ್ನ ನಿಲ್ಲಿಸ್ತೇನೆ, ಏನೂ ಆಗದೆ ಇರೋ ತರ ನೋಡ್ಕೊಳ್ತೀನಿ ಅಂತ ಹೇಳಿ ಅವರು ಅದನ್ನ ಸ್ಟಾಪ್ ಮಾಡ್ತಾರೆ. ಒಂದು ಸ್ಟೇ ಆರ್ಡರ್ ತಂದು ಅವರಿಗೆ, ಆಮೇಲೆ ಇಸ್ಕಾನಿಗೆ ಅವರು ಸಪೋರ್ಟ್ ಮಾಡಿ ಅದು ಮತ್ತೆ ದೇವಸ್ಥಾನ ಮತ್ತೆ ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಚ ವಿಗ್ರಹಕ್ಕೆ ಏನೂ ಆಗೋದಿಲ್ಲ. ಸೊ ಅದಾದ ಮೇಲೆ ದೇವಸ್ಥಾನ ಆಗುವಂತದ್ದು. ಅದಾಗಿ ಎಷ್ಟೋ ವರ್ಷ ಆದ ಮೇಲೆ ಇವರು ಬಾಲ್ ಠಾಕ್ರೆ ಅವರು ತೀರ್ಕೊಳ್ತಾರೆ. ಸೊ ಅವ್ರು ತೀರ್ಕೊಳ್ಳೋ ಟೈಮಲ್ಲಿ ಇಸ್ಕಾನ್ ಇಂದ ಎಲ್ಲರೂ ಅಂದ್ರೆ ಭಕ್ತರೆಲ್ಲ ಸೇರಿ ಅವರು ಅಂದ್ರೆ ಹರೇ ಕೃಷ್ಣವನ್ನ ಹಾಡ್ಕೊಂಡು ಹೋಗುವಂತದ್ದು. ಎಷ್ಟೊತ್ತು ಅಂತ ಹೇಳಿದ್ರೆ ಸುಮಾರು ಗಂಟೆಗಟ್ಲೆ, ಅಂದ್ರೆ ಆಲ್ಮೋಸ್ಟ್ 12 ಅವರ್ಸ್ ಎಲ್ಲ ಮೆರವಣಿಗೆ. ಅಷ್ಟು ಹೊತ್ತು ಅವರು ಚಾಂಟಿಂಗ್ ಮಾಡ್ಕೊಂಡು ಹೋಗುವಂತ ನೋಡಿ. ಅವರು ಮಾಡಿದ್ದು ಒಂದು ಸಣ್ಣ ಸಹಾಯ ಕೃಷ್ಣನಿಗೆ, ಆದ್ರೆ ಕೃಷ್ಣ ಅದನ್ನ ಮರಿಲಿಲ್ಲ. ಕೃಷ್ಣ ಹೇಗೆ ಅವರಿಗೆ ಅಂದ್ರೆ ರೆಸಿಪ್ರಿಕೇಟ್ ಮಾಡ್ದ ಅಂತ ಹೇಳಿದ್ರೆ, ಭಕ್ತರ ರೂಪದಲ್ಲಿ ಹೇಗೆ ಅಂದ್ರೆ ಆತರ ಹೇಳ್ಕೊಂಡು ಹೋದ್ರೆ, ಅಂದ್ರೆ ಇಸ್ಕಾನ್ ಅಲ್ಲಿ ಈ ತರ ಒಂದು ಪದ್ಧತಿ ಇದೆ.
ಅಂದ್ರೆ ಯಾರಾದ್ರೂ ತೀರ್ಕೊಂಡು ದೇಹವನ್ನ ತ್ಯಾಗ ಮಾಡುವಾಗ ಆತರ ಹರೇ ಕೃಷ್ಣ ಹೇಳೋದ್ರಿಂದ ಏನಾಗುತ್ತೆ, ಆ ಆತ್ಮಕ್ಕೆ ಒಂದು ಮುಂದೆ ಮುಂದೆ ಒಂದು ಒಳ್ಳೆ ಜನ್ಮ ಸಿಗ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡುವಂತದ್ದು. ಅಥವಾ ತುಂಬಾ ಪುಣ್ಯ ಅಂದ್ರೆ ದೇವರ ಕಾರ್ಯಗಳಲ್ಲಿ ಇರುವಂತ ಭಕ್ತರಾದ್ರೆ ಏನಾಗ್ತಾರೆ, ಅವರು ಗೋಲೋಕಕ್ಕೆ ಹೋಗ್ತಾರೆ. ಆದ್ರೆ ಅಥವಾ ಅಟ್ಲೀಸ್ಟ್ ಒಳ್ಳೆ ಕರ್ಮ ಮತ್ತೆ ಒಳ್ಳೆ ಒಂದು ಆಧ್ಯಾತ್ಮಿಕ ಇದ್ರಲ್ಲಿ ಉನ್ನತಿ ಆಗಕ್ಕೋಸ್ಕರ ಸರಿಯಾಗುವಂತ ಒಂದು ದೇಹ ಸಿಗ್ಲಿ, ಮನುಷ್ಯ ಜನ್ಮ ಅಟ್ಲೀಸ್ಟ್ ಸಿಗುವಂತದ್ದು. ಸೊ ಹಾಗಾಗಿ ಕೃಷ್ಣ ನಾವೇನೇ ಒಂದು ಸಹಾಯ ಮಾಡಿದ್ರು ಅದನ್ನ ಮರೆಯಲ್ಲ. ನಾವು ಸ್ವಲ್ಪ ಮಾಡಿದ್ರೆ ಕೃಷ್ಣ ಕೊಡುವಂತದ್ದು ಇನ್ನು ದೊಡ್ಡ ಮಟ್ಟಿಗೆ ಅಂತ ಹೇಳಿದ್ರಿಂದ ನಾವು ಅರ್ಥ ಮಾಡ್ಕೋಬಹುದು. ಸೊ ಇದು ನಿಷ್ಕಾಮ ಕರ್ಮಯೋಗ. ಸೊ ಇವರು ಆಲ್ಫರ್ಡ್ ಫೋರ್ಡ್ ಅವರ ಮೊಮ್ಮಗ ಅಂತ ಹೇಳಿದ್ರೆ, ಅವರು 250 ಕೋಟಿ ಈಗ ಮಾಯಾಪುರಲ್ಲಿ ಇರುವಂತ ಇದು ದೇವಸ್ಥಾನ ಬರ್ತಾ ಇರುವಂತದ್ದು. ಸೊ ಇದು ಹಾಫ್ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇದು ಒಟ್ಟು 800 ಕೋಟಿಯ ಒಂದು ದೇವಸ್ಥಾನ, ಅದರಲ್ಲಿ 250 ಕೋಟಿ ದೇಣಿಗೆ ಇವ್ರು ಕೊಟ್ಟಿರುವಂತದ್ದು. ಸೊ ಈ ರೀತಿ ಒಂದು ದೇವಸ್ಥಾನದಲ್ಲಿ ಅಂದ್ರೆ ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ ಟೆಂಪಲ್ ಆಫ್ ವೇದಿಕ್ ಪ್ಲಾನಿಟೇರಿಯಂ ಅಂತ ಹೇಳಿ ಅಂದ್ರೆ ಈ ಈಗ ನಾವು ನೆಹರು ಪ್ಲಾನೆಟೇರಿಯಂ ಎಲ್ಲ ನೀವು ನೋಡಿರ್ತೀರಾ ಹೆಚ್ಚಾಗಿ, ಅಂದ್ರೆ ಅಥವಾ ಬೇರೆ ಪ್ಲಾನೆಟೇರಿಯಂ ನೋಡಿರ್ತೀರಾ, ಹೇಗೆ ಒಂದು ನಮಗೆ ನಿಜವಾಗಿ ಈಗ ಆಕಾಶದಲ್ಲಿ ಯಾವ ರೀತಿಯಲ್ಲಿ ನಕ್ಷತ್ರಗಳು ಹಾಗೂ ಈ ಪ್ಲಾನೆಟ್ಸ್ ಎಲ್ಲ ಹೇಗೆ ಮೂವ್ ಆಗುವಂತದ್ದು, ಇದನ್ನೆಲ್ಲ ಹೇಗೆ 3D ಟೈಪ್ ಮಾಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ಈಗ ನಮ್ಮ ಭಾಗವತಮಲ್ಲಿ ಇರುವಂತದ್ದು ದೇವತೆಗಳು, ಅಂದ್ರೆ ದೇವರ ಒಂದು ಕ್ರಿಯೇಷನ್ ಹೇಗಾಯ್ತು, ಕ್ರಿಯೇಷನ್ ಇರ್ಬೋದು, ಹಾಗೂ ಬೇರೆ ಬೇರೆ ಲೋಕಗಳು ಹೇಗಿದೆ, ಎಲ್ಲಿ ಬ್ರಹ್ಮ ಇರುವಂತದ್ದು ಅಥವಾ ಕೃಷ್ಣ ಇರುವಂತದ್ದು, ಗೋಲೋಕ ಎಲ್ಲಿ, ವೈಕುಂಠ ಎಲ್ಲಿ, ಹಾಗೂ ಬ್ರಹ್ಮನ ಒಂದು ಲೋಕ, ಈ 14 ಪ್ಲಾನೆಟರಿ ಸಿಸ್ಟಮ್ ಏನಿದೆ ಬ್ರಹ್ಮನ ಅಂಡರ್ ಬರುವಂತದ್ದು, ಅದೆಲ್ಲವನ್ನು ನಮಗೆ ತೋರಿಸಿ ನೋಡಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಈಗ ಪುಸ್ತಕದಲ್ಲಿ ಇರೋದನ್ನ ನಮಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ತರ ಒಂದು ಟೆಂಪಲ್ ಬರ್ತಾ ಇದೆ. ಸೊ ಇದಕ್ಕೆ ಅವರಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ವಸಿ ಕೌಂತೆಯ ತತ್ಕುರಶ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಇದು ನಾವು ಹಿಂದಿನ ಚಾಪ್ಟರ್ ಇದು. ಸೊ ಹೇಗೆ ಅಂತ ಹೇಳಿದ್ರೆ, ನೀನು ಏನೇ ಮಾಡೋದನ್ನ ನನಗೆ ಅರ್ಪಣೆ ಮಾಡು, ಭುಂಜಿಸು, ಏನನ್ನೇ ಕೊಡು ಅದನ್ನ ನನಗೆ ಕೊಡು ಅಂತ ಹೇಳಿ ಕೃಷ್ಣ ಕಾಣಿಕೆಯನ್ನಾಗಿ ಕೊಡು ಅಂತ ಹೇಳುವಂಥದ್ದು. ಸೊ ಈಗ ನಾವು ನಾನು ಅಧ್ಯಾಯದ ಎತ್ಕರ್ ಇದು ಲಾಸ್ಟ್ ಅಲ್ಲಿ ನಾನು ತೋರಿಸ್ತೆ, ಒಂದು ನಿಮಿಷ. ನೆಕ್ಸ್ಟ್ ಬರುವಂತದ್ದು ಅಂದ್ರೆ ಇದು ನಿಷ್ಕಾಮ ಕರ್ಮಯೋಗ ಆದ್ಮೇಲೆ ಸಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂತ ಹೇಳಿದ್ರೆ ಅಥೈತದಪ್ಯಶಕ್ತೋಸಿ ಕರ್ತುಂ ಮಧ್ಯೋಗಮಾಶ್ರಿತಃ ಸರ್ವ ಕರ್ಮ ಫಲ ತ್ಯಾಗಂ ತತ ಕುರು ಯತಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿರನಾಗಿರಲು ಪ್ರಯತ್ನಿಸು. ಸೊ ಈಗ ನಿಷ್ಕಾಮ ಕರ್ಮವು ಸಾಧ್ಯ ಇಲ್ಲ ನನಗೆ, ದೇವರಲ್ಲಿ ಯಾವುದೇ ಒಂದು ಫಲಾಪೇಕ್ಷತೆ ಇಲ್ಲದೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಾವು ಮಾಡೋ ಕೆಲಸಗಳಲ್ಲಿ ಸಕಾಮ ಅಂತ ಹೇಳಿದ್ರೆ, ಈಗ ನಾನು ಈಗ ಒಬ್ಬ ತೋಟದಲ್ಲಿ ಒಂದು 100 ಮಾವಿನ ಹಣ್ಣನ್ನ ಬೆಳಿತಾನೆ, ಅದರಲ್ಲಿ ಒಂದು 10 ಮಾವಿನ ಹಣ್ಣನ್ನ ದೇವರಿಗೆ ಕೊಡುವಂಥದ್ದು. ಅದೇ ರೀತಿ ನಾವು ನಮ್ಮ ಸಂಪಾದನೆಯಲ್ಲಿ ಒಂದು ಪಾರ್ಟ್ ದೇವರಿಗೆ ಕೊಡುವಂಥದ್ದು. ಇದೇನಂತ ಹೇಳಿದ್ರೆ, ಇದರಲ್ಲಿ ಸಕಾಮದಲ್ಲಿ ಇಲ್ಲಿ ಕೃಷ್ಣ ಇಲ್ಲ, ನಾವು ಬೇರೆ ಕೆಲಸ ಮಾಡ್ಬೋದು, ಆದ್ರೆ ನಾವು ಸ್ವಲ್ಪ ಕೊಡ್ತಾ ಬರುವಂತದ್ದು. ಅದರಿಂದ ಏನಾಗುತ್ತೆ ಅಂದ್ರೆ ದಾನ, ಇದು ಈ ತರ ದಾನ ಮಾಡೋದ್ರಿಂದ, ಅಂದ್ರೆ ಇದು ನಾರ್ಮಲ್ ಈಗ ಬೇರೆ ಚಾರಿಟಿ ವರ್ಕ್ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದರಿಂದಲೂ ಸ್ವಲ್ಪ ಪುಣ್ಯ. ಏನು ಅಂತ ಹೇಳಿದ್ರೆ ಕೊಡುವಂತ ಒಂದು ಅಂದ್ರೆ ಕೊಡುವಂತ ಒಂದು ಹ್ಯಾಬಿಟ್ ಏನಿದೆ, ಅದು ಅಭ್ಯಾಸ ಶುರುವಾಗುತ್ತೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ಅವರಿಗೆ ನಂತರ ಕೃಷ್ಣನಿಗೆ ಜಾಸ್ತಿ ಕೊಡೋಕೆ ಸಾಧ್ಯ ಅಂತ ಹೇಳಿ. ಸೊ ಸಕಾಮ ಕರ್ಮಯೋಗ. ಸೊ ಇಲ್ಲೀಗ ನಾವು ನಮ್ಮ ಟೆಂಪಲ್ ಇದು. ಸೊ ಬೇರೆ ಬೇರೆ ಸೇವೆಗಳಿದೆ. ಸೊ ಇದ್ರಲ್ಲಿ ನೀವು ಸಹ ಸೇವೆಯನ್ನ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ. ಅಂದ್ರೆ ಇದೆಲ್ಲ ದಿನನಿತ್ಯ ಸೇವೆಗಳು. ತುಳಸಿ ಹಾರ ಸೇವೆ, ಪುಷ್ಪಾಲಂಕಾರ, ರಾಜಭೋಗ 500, ಸರ್ವ ಸೇವಾ, ಧೂಪ ಸೇವಾ,
ಕ್ಷೀರ ನೈವೇದ್ಯ, ಪುಷ್ಪ ಅಲಂಕಾರ, ಹೀಗೆಲ್ಲ ಬೇರೆ ಬೇರೆ ಸೇವೆಗಳಿದೆ. ಹಾಗೂ ಈ ಲೈಫ್ ಪ್ಯಾಟ್ರನ್ ಬಗ್ಗೆ ನಾನು ತೋರಿಸ್ತೇನೆ ನಿಮಗೆ. ಸೊ ಅಧ್ಯಾಯದ ಅಂತ್ಯದಲ್ಲಿ ತೋರಿಸ್ತೇನೆ ಇದನ್ನ. ನಿಮಿಷ, ಇಲ್ಲಾಂದ್ರೆ ಈಗಲೇ ತೋರಿಸ್ತೇನೆ. ಸೊ ಇದು ನಮ್ಮ ದೇವಸ್ಥಾನ ಬರ್ತಾ ಇರುವಂತದ್ದು. ಸೊ ಈ ಒಂದು ಜಾಗದಲ್ಲಿ ಜಾಗ ತಗೊಂಡಿದೀವಿ ನಾವು ಸೂರತ್ ಕಲ್ಲಲ್ಲಿ, ಕುಲಾಯ್ ಅಂತ ಹೇಳಿ. ಒಂದ್ ನಿಮಿಷ, ಇದು
ಸೊ ಇದರಲ್ಲಿ ಬೇರೆ ಬೇರೆ ಸೇವೆ ಇರುವಂತದ್ದು ನೋಡ್ಬೋದು. ಈ ಜಾಗದಲ್ಲಿ ಬರುವಂತದ್ದು ಟೆಂಪಲ್. ಹಾಗೂ ಇಲ್ಲಿ ನಿಮಗೆ ಈಗ ಒಂದು ಬ್ರಿಕ್ ಅಂದ್ರೆ ಒಂದು ಇಟ್ಟಿಗೆಗೆ 1500 ರೂಪಾಯಿ, 1,500, 2 ಬ್ರಿಕ್ಕಿಗೆ 2 ಇಟ್ಟಿಗೆಗೆ 3000, 5 ಬ್ರಿಕ್ಕಿಗೆ, ಹೀಗೆ ಬೇರೆ ಬೇರೆ ಸೇವೆ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಪರ್ಸನಲ್ ಆಗಿ ಕೆಲವರು ಮೆಸೇಜಸ್ ಎಲ್ಲ ಬರ್ತಾ ಅಂದ್ರೆ ಸ್ಪ್ಯಾಮ್ ಮೆಸೇಜಸ್, ಕೆಲವೊಬ್ರು ಅಂದ್ರೆ ಬೇರೆ ಸ್ಪ್ಯಾಮ್ ಮೆಸೇಜಸ್ ತುಂಬಾ ಬರ್ತಾ ಇದೆ. ಸ್ಪ್ಯಾಮ್ ಅಂತ ಹೇಳಿದ್ರೆ ಮೆಸೇಜಸ್ ತರ ಅವ್ರು ಕಳಿಸ್ತಾ ಇದಾರೆ ಬೇರೆ ಟೆಂಪಲ್ ಇಂದ, ಅಂದ್ರೆ ನಮ್ಮ ಹೆಸರು ಹಾಕಿ. ಸೊ ತುಂಬಾ ಕೇರ್ಫುಲ್ ಆಗಿರಿ. ಇದು ನೀವು ನಾವು PDF ಶೇರ್ ಮಾಡ್ತೀವಿ, ಇದ್ರಲ್ಲಿ ಏನಿರುತ್ತೋ ಆ ಲಿಂಕ್ ಅಲ್ಲೇ ನೀವು ಪೇ ಮಾಡ್ಬೇಕು. ಮೆಸೇಜಸ್ ಎಲ್ಲ ಬಂದ್ರೆ ಅಥವಾ ವಾಟ್ಸಪ್ ಆಗ್ಲಿ ಈ ತರ ಮೆಸೇಜಸ್ ಅಲ್ಲಿ ಬಂದ್ರೆ ಅದನ್ನ ಎಂಟರ್ಟೈನ್ ಮಾಡ್ಬೇಡಿ ದಯವಿಟ್ಟು. ಅದು ಇಸ್ಕಾನ್ ಮಂಗಳೂರ್ದಲ್ಲ. ಸೊ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಂದ್ರೆ ನಾವು ಅಂದ್ರೆ ಈಗ ನಾವು ದೇವಸ್ಥಾನಕ್ಕೆ ಬಂದ್ರೆ ನಾವು ರಿಲೇಟ್ ಮಾಡ್ಬೋದು. ಓಕೆ, ಇದರಲ್ಲಿ ನಂದು ಒಂದು ಪಾರ್ಟ್ ಇದೆ ಅನ್ನೋ ತರ. ಅಂದ್ರೆ ನಾನೊಂದು ಸ್ಕ್ವೇರ್ ಫೀಟ್ ಡೊನೇಟ್ ಮಾಡುವಂತದ್ದು, 1 ಸ್ಕ್ವೇರ್ ಫೀಟ್, 2 ಸ್ಕ್ವೇರ್ ಫೀಟ್, ಹೀಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸಹ ನಾವು ಡೊನೇಟ್ ಮಾಡ್ಬೋದು. ಮತ್ತೆ ಲೈಫ್ ಪ್ಯಾಟ್ರನ್ ಅಂತ ಹೇಳಿದ್ರೆ ಲೈಫ್ ಮೆಂಬರ್ಶಿಪ್. ಸೊ ನೀವು 35,500 ರೂಪಾಯಿ, ಇದು ಲೈಫ್ ಟೈಮ್ ಮೆಂಬರ್ಶಿಪ್ ಒಂದ್ ಸರ್ತಿ ಪೇ ಮಾಡುವಂತದ್ದು. ಸೊ ಅದರ ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ಒಂದು ಭಾಗವತಂ ಸೆಟ್, ಅದಕ್ಕೆ ಒಂದು 6,500 ಆಗುತ್ತೆ, ಆ ಭಾಗವತಂ ಸೆಟ್ ಬರುತ್ತೆ. ಹಾಗೂ ನೀವು ಇಸ್ಕಾನ್ ನ ಯಾವುದೇ ಒಂದು ಅರೌಂಡ್ ದ ವರ್ಲ್ಡ್ ಎಲ್ಲೇ ಹೋದ್ರೂ ಸಹ ನಿಮ್ಮ ಫ್ಯಾಮಿಲಿ ಜೊತೆ ನೀವು ವರ್ಷದಲ್ಲಿ ಒಂದು 4-5 ದಿನ ಅಲ್ಲಿ ಇರ್ಬೋದು. ಅಂದ್ರೆ ಅಲ್ಲಿ ವೆರಿ ನಾಮಿನಲ್ ಚಾರ್ಜಸ್, ಓನ್ಲಿ ಸ್ವಲ್ಪ ಊಟಕ್ಕೆ ಏನೋ ಕೆಲವೊಂದು ಚಾರ್ಜಸ್ ಇರುವಂತದ್ದು. ಸೊ ಹಾಗಾಗಿ ನೀವೆಲ್ಲರೂ ಅಲ್ಲಿ ಇರ್ಬೋದು. ನಾವು ಇದನ್ನ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ನೀವು ಡೀಟೇಲ್ ಆಗಿ ಓದ್ಬೋದು. ಮತ್ತೆ ಇಲ್ಲಿ ಪಾರ್ಟ್ ಪೇಮೆಂಟ್ ಸಹ ಅವೈಲೇಬಲ್ ಇದೆ. ಒಂದು ವರ್ಷದಲ್ಲಿ ನೀವು ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಪೇ ಮಾಡ್ಬೋದು, ಸ್ವಲ್ಪ ಸ್ವಲ್ಪ ಆಗಿ ಸಹ ಮಾಡ್ಬೋದು. 35,000 ಒಟ್ಟಿಗೆ ಆಗಲ್ಲ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ 2-3 ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಪೇ ಮಾಡ್ಬೋದು. ಹಾಗೂ ಅದಾದ ಮೇಲೆ ಇನ್ನೊಂದು ವಾಲ್ ಆಫ್ ಸ್ಪಿರಿಚುವಲ್ ಫೇಮ್ ಅಂತ, ಅಂದ್ರೆ ನಿಮ್ಮ ಹೆಸರನ್ನ ದೇವಸ್ಥಾನದಲ್ಲಿ ಮೆನ್ಷನ್ ಮಾಡಕ ಕೆತ್ತಿಸಲಾಗುತ್ತೆ ಅಂದ್ರೆ ಕಲ್ಲಲ್ಲಿ. ಸೊ ಅದಕ್ಕೆ ಧರ್ಮಕರ್ತ ಅಂತ, ಅದರ ಈ ಸೇವೆಗೆ 1,08,000 ರೂಪಾಯಿ. ಸೊ ಅದಾದ ಮೇಲೆ 2,70,000ಕ್ಕೆ ಇದು 3 ವರ್ಷದಲ್ಲಿ ಪೇ ಮಾಡುವಂತದ್ದು. ಹೀಗೆ ಬೇರೆ ಬೇರೆ ಧರ್ಮಾಧಿಕಾರಿ ಸೇವಾ, ಅದಾದ ಮೇಲೆ ಮುಖ್ಯ ಧರ್ಮಾಧಿಕಾರಿ ಸೇವಾ ಅಂತ ಹೇಳಿ. ಸೊ ಇದು 5.5 ಲಕ್ಷ. ಸೊ 10,80,000 ಹೈಯೆಸ್ಟ್ ಇದೆ. ಸೊ ಇದು ಮಹಾ ಮುಖ್ಯ ಧರ್ಮಾಧಿಕಾರಿ ಸೇವಾ, ಹೀಗೆಲ್ಲ ಬೇರೆ ಬೇರೆ ಸೇವೆಗಳಿದೆ. ಇದರದೆಲ್ಲ ಲಿಂಕು ಸಹ ನಾವು ಕೊಟ್ಟಿರ್ತೇವೆ. ಸೊ ನೀವು ಯಾವ್ದಾದ್ರು ಡೊನೇಷನ್ ಮಾಡ್ಬೇಕಿದ್ರೆ ಈ ಒಂದು ಲಿಂಕ್ ಅಲ್ಲಿ ಮಾತ್ರ ಮಾಡಿ ದಯವಿಟ್ಟು. ಓಕೆ, ಸೊ ಓಕೆ, ಸೊ ಇದು ಕ್ಲಾಸ್ ಆದ್ಮೇಲೆ ನೀವು ಏನಾದ್ರೂ ಅದರ ರಿಲೇಟೆಡ್ ಪ್ರಶ್ನೆ ಇದ್ರೆ ನನಗೆ ಆಮೇಲೆ ಕೇಳ್ಬೋದು. ಶ್ರೇಯೋ ಹಿ ಜ್ಞಾನಮಭ್ಯಾಸಂ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಚ್ಚಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಸೊ ಈಗ ಮೊದಲನೇದು ಅನನ್ಯ ಭಕ್ತಿ, ಅದು ಸಾಧ್ಯವಾಗ್ಲಿಲ್ಲ. ಸೊ ಅದು ಸಾಧ್ಯವಾಗ್ಲಿಲ್ಲ ಅಂತ ಕೃಷ್ಣ ಹೇಳುವಂತದ್ದು. ಎರಡನೇದು ಸಾಧನ ಭಕ್ತಿ, ಸಾಧನೆ ಮಾಡುವಂತದ್ದು. ಸೊ ಸಾಧನೆಯೂ ಸಾಧ್ಯ ಇಲ್ಲ ನನಗೆ ಅಂತ ಹೇಳಿದಾಗ ನಿಷ್ಕಾಮ ಕರ್ಮ ಮಾಡು ಅಂತ ಹೇಳಿದ. ಆ ನಿಷ್ಕಾಮವೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಸಕಾಮ ಕರ್ಮ, ಅಂದ್ರೆ ಸ್ವಲ್ಪ ಪೋರ್ಷನ್ ನಾವು ಕೊಡುವಂತದ್ದು ನಾವು ಮಾಡೋದ್ರಲ್ಲಿ. ಸೊ ಸಕಾಮ ಕರ್ಮ ಮಾಡುವಂಥದ್ದು. ಸಕಾಮ ಕರ್ಮವು ಈಗ ನಾವು ಸಕಾಮ ಕರ್ಮ ಸಹ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆಗ ಮಾಡುವಂಥದ್ದು ಜ್ಞಾನ ಅಂತ ಹೇಳಿದ್ರೆ ಜಸ್ಟ್ ಒಂದು ಜ್ಞಾನಕ್ಕೋಸ್ಕರ ತಿಳ್ಕೊಳ್ಳೋದು. ನಾನು ದೇಹ ಅಲ್ಲ, ನಾನು ಆತ್ಮ, ಅಂದ್ರೆ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದಷ್ಟೇ. ಅದು ಅದರ 4ನೇ ಇದರಲ್ಲಿ ಬರುವಂಥದ್ದು. ಸೊ ಅದರಿಂದ ನೆಕ್ಸ್ಟ್ ಬರುವಂಥದ್ದು ಧ್ಯಾನ. ಸೊ ಧ್ಯಾನಕ್ಕಿಂತ ಲಾಸ್ಟ್ ಅಲ್ಲಿ ಬರುವಂಥದ್ದು ನಾವು ಅಂದ್ರೆ ಯಾವುದೇ ಒಂದು ಕೆಲಸ ಮಾಡುವಾಗ ಅದರ ಒಂದು ಪ್ರತಿಫಲ ಇಲ್ಲದೆ ಕೆಲಸ ಮಾಡುವಂಥದ್ದು. ಅಂದ್ರೆ ಇದರಲ್ಲಿ ಎಲ್ಲಿಯೂ ಕೃಷ್ಣ ಇಲ್ಲ. ಈ ಸಕಾಮ ಕರ್ಮ ಯೋಗದಿಂದ ನಂತರ ಕೃಷ್ಣ ಎಲ್ಲಿಯೂ ಇಲ್ಲ. ಬರೇ ಬೇರೆ ಕೆಲಸ. ಅದ್ರ ನಿಷ್ಕಾಮ ಕರ್ಮದಲ್ಲಿ ಇದೆ, ಬೇರೆದ್ರಲ್ಲೆಲ್ಲ
ಈಗ ನಾವು ನಿಷ್ಕಾಮ ಕರ್ಮ ಆಗುವಂಥದ್ದು. ಈಗ ನಾವು ಭಗವಂತನ ದೇವಸ್ಥಾನಕ್ಕೆಲ್ಲ ನಾವೇನೇ ಕೊಡುವಂಥದ್ದು ಸಹ ನಿಷ್ಕಾಮ ಕರ್ಮದಲ್ಲಿ ಬರುವಂಥದ್ದು. ಬಟ್ ಇದೆಲ್ಲ ನಂತರ ಬರುವಂಥದ್ದಲ್ಲಿ ಕೃಷ್ಣ ಎಲ್ಲೂ ಇಲ್ಲ. ಇಲ್ಲಿಂದ ಈಗ 13ನೇ ಇದರಿಂದ 20ನೇ ಶ್ಲೋಕ. ಇದರಲ್ಲಿ ಇರುವಂತದ್ದು ಜಸ್ಟ್ 20 ಶ್ಲೋಕಗಳು. ಸೊ ಇಲ್ಲಿ ಕೃಷ್ಣ ಶುದ್ಧ ಭಕ್ತನ ಗುಣಗಳನ್ನ ವಿವರಿಸುವಂತದ್ದು ಈ ಶ್ಲೋಕಗಳಲ್ಲಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರೈಕರಣ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳನ್ನು ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಸಮಾಶೀಲನೋ, ಸಂತೃಪ್ತನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯವಾದವನು. ಸೊ ಅಸೂಯೆ ಇಲ್ದಿರೋನು ಕೃಷ್ಣ ಇಲ್ಲಿ ತುಂಬಾ ಸರ್ತಿ ಹೇಳುವಂತದ್ದು ಅಸೂಯೆ ಇರಬಾರ್ದು. ಸೊ ಅಸೂಯೆ ಇರಬಾರ್ದು. ಎಲ್ಲ ಜೀವಿಗಳನ್ನ ಈಗ ನಾವು ಬೇರೆ ಜೀವಿಯನ್ನ ನಾವು ಅಂದ್ರೆ ಮಾಂಸಾಹಾರಿ ಸೇವನೆ ಮಾಡುವಂತದ್ದು ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳುವಂತದ್ದು ಅದು ಅಸೂಯೆ ಕಾರಣದಿಂದ. ಸೊ ನಾವು ಅದನ್ನ ನಮ್ಮ ಒಂದು ಪವರ್ನ ತೋರಿಸುವಂತದ್ದು ಯಾರ ಮೇಲೆ ಆ ಒಂದು ಅದಕ್ಕೆ ಶಕ್ತಿ ಇಲ್ಲ, ಅಂದ್ರೆ ಅದಕ್ಕೆ ಪ್ರತಿಭಟನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರಾಣಿಯ ಮೇಲೆ ನಾವು ತೋರಿಸುವಂತದ್ದು ಅದು ಅಸೂಯೆ. ಹಾಗೂ ಅಸೂಯೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳುವಂತದ್ದು ಈಗ ಪ್ರಹ್ಲಾದ್ ಮಹಾರಾಜ್ಗೆ ತನ್ನ ತಂದೆ ರಾಕ್ಷಸನಾಗಿದ್ರು ಸಹ ಆ ಒಂದು ಅಂತವನ ಮೇಲೂ ಸಹ ಅವನಿಗೆ ಒಂದು ಇದಿತ್ತು, ಅಂದ್ರೆ ದೇವ್ರ ಹತ್ರ ಅವನು ನರಸಿಂಹ ಅವನ ಸಾಯಿಸಿದ ಮೇಲೂ ಸಹ ಅವನು ಕೇಳುವಂತದ್ದು ಅವನ ತಂದೆಯನ್ನ ಕ್ಷಮಿಸಿ ಬಿಡು ಅಂತ ಹೇಳಿ. ಹಾಗಾಗಿ ಆತರ ಒಂದು ಈ ವೈಷ್ಣವರು ಯಾರಿರ್ತಾರೆ ಅದು ವೈಷ್ಣವ ಕ್ವಾಲಿಟಿ. ಅಸೂಯೆ ಇಲ್ಲ, ಅವರಿಗೆ ತೊಂದರೆ ಮಾಡಿದ್ರು ಸಹ ಅವ್ರ ಮೇಲೆ ಅವರಿಗೆ ಅಸೂಯೆ ಇಲ್ಲ ಅಂತ ಹೇಳುವಂತದ್ದು. ಸೊ ಅಂತ ಹೇಳಿದ್ರೆ ಈಗ ನಾವು ಒಂದು ಈ ಪ್ರಾರ್ಥನೆ ಮಾಡುವಾಗ ಇದು ವೈಷ್ಣವರಿಗೆ ನಾವು ಹೇಳ್ತೇವೆ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅಂತ ಹೇಳಿ. ಅಂದ್ರೆ ವೈಷ್ಣವರು ಯಾರಿದ್ದಾರೆ ಅವರಿಗೆ ನಾವು ಅಂದ್ರೆ ಎಲ್ಲಾ ಒಂದು ಇಚ್ಛೆಗಳನ್ನ ಪೂರೈಸುವಂತವರು ವೈಷ್ಣವರು. ಸೊ ಅವರ ಒಂದು ಪಾದಗಳಿಗೆ ನಮಸ್ಕಾರ ಮಾಡುವಂತದ್ದು. ಕೃಪಾ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು. ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅಂದ್ರೆ ಎಲ್ಲಾ ಇಚ್ಛೆಗಳನ್ನ ಭೌತಿಕ ಅಂದ್ರೆ ಆಧ್ಯಾತ್ಮಿಕ ಇಚ್ಛೆಗಳನ್ನ ಪೂರೈಸುವಂತವರು ನಮ್ಮ ವೈಷ್ಣವರು. ಸೊ ಹಾಗಾಗಿ ಅಂತ ವೈಷ್ಣವರನ್ನ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಹೊಟ್ಟೆ ಉರಿ ಅನ್ನುವಂಥದ್ದು ಇಲ್ಲ, ಎನ್ವಿಎಸ್ ಇಲ್ಲ. ಸೊ ಈಗ ನಾವು ನರಸಿಂಹನಿಗೆ ಸಹ ಪ್ರಾರ್ಥನೆ ಮಾಡುವಂತದ್ದು ದಿನ ಏನಂತ ಹೇಳಿದ್ರೆ, ನರಸಿಂಹನಿಗೆ ಯಾಕೆ ನಾವು ಪ್ರಾರ್ಥನೆ ಮಾಡುವಂತದ್ದು, ಬೇರೆ ಎಲ್ಲ ಅಂದ್ರೆ ಬಹಿರ್ ನರಸಿಂಹೋ ಹೃದಯೇ ನರಸಿಂಹೋ ಅಂದ್ರೆ ಹೊರಗೂ ನರಸಿಂಹ ನೀನಿದ್ಯಾ, ಒಳಗೂ ಇದೆಯಾ, ಒಳಗಿದ್ದು ನನ್ನ ಎಲ್ಲಾ ಒಂದು ಏನು ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸರ್ಯ ಇವೆಲ್ಲವನ್ನು ಹೋಗಿಸು ಅಂತ ಹೇಳಿ ನಾವು ಕೇಳ್ಕೊಳ್ಳುವಂಥದ್ದು. ಸೊ ಅದು ಆ ರೀತಿ ನಾವು ಪ್ರಾರ್ಥನೆ ಮಾಡ್ಬೇಕು ದೇವರಿಗೆ. ಸೊ ನಾನು ಒಡೆಯನೆಂಬ ಎಲ್ಲಾ ಜೀವಿಗಳ ಸ್ನೇಹಿತ ಹಾಗೂ ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರ, ಅವನಿಗೆ ಅಹಂಕಾರ ಅನ್ನುವಂಥದ್ದು ಇಲ್ಲ. ಸೊ ಸುಖ ದುಃಖದಲ್ಲಿ ಸಮಚಿತ್ತ. ಕೃಷ್ಣ ಇದು ಹೇಳುವಂಥದ್ದು ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಸುಖ ಹಾಗೂ ದುಃಖವನ್ನ ಒಂದೇ ರೀತಿ ತಗೊಳ್ಳುವಂಥದ್ದು. ಸೊ ಈಗ ನಾವು ಪ್ರಭುಪಾದ ನೆನ್ಸ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ ಲೈಕ್ ಪ್ರಭುಪಾದ್ ಅವರು ಒಳ್ಳೆ ಎಸ್ಟಾಬ್ಲಿಷ್ಡ್ ಕೆಮಿಸ್ಟ್ ಫ್ಯಾಕ್ಟ್ರಿ ಇತ್ತು ಅವರಿಗೆ. ಆಗ ಅಂದ್ರೆ ಅವರು ಆ ಫ್ಯಾಕ್ಟ್ರಿ ಓನ್ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಅವರು ಅಂದ್ರೆ ಅದಲ್ಲಿ ಸಂಪಾದನೆ ಮಾಡಿ ಕೃಷ್ಣ ಪ್ರಜ್ಞೆಯನ್ನ ಅವರು ಮಾಡ್ಬೇಕು ಪಾಶ್ಚಾತ್ಯಕ್ಕೆ ಹೋಗಿ ಅಂತ ಅವರು ಅನ್ಕೊಂಡಿರ್ತಾರೆ. ಆದ್ರೆ ಏನಾಗುತ್ತೆ, ಅವರ ಫ್ಯಾಕ್ಟ್ರಿಗೆ ಒಂದು ಬೆಂಕಿ ಆಗುತ್ತೆ. ಬೆಂಕಿ ಹುತ್ತೋರ್ ಎಲ್ಲ ಹೋಗುತ್ತೆ. ಅವರ ಬೆಂಕಿ ಹತ್ಕೊಂಡು ಅವರ ಫ್ಯಾಕ್ಟ್ರಿ ಏನಿದೆ ಅದೆಲ್ಲವೂ ಹೊತ್ತಿ ಉರಿದೋಗುತ್ತೆ. ಆದ್ರೂ ಸಹ ಪ್ರಭುಪಾದ್ ಅವರ ಲೀಲಾಮೃತದಲ್ಲಿ ಇದು ನಾವು ಓದ್ಬೋದು. ಆಗ ಪ್ರಭುಪಾದ್ ನಗ್ತಾರಂತೆ, ಅಂದ್ರೆ ಬೇಜಾರ್ ಮಾಡ್ಕೊಳಲ್ಲ ಪ್ರಭುಪಾದ್. ಓಕೆ, ಇದು ಕೃಷ್ಣನ ಇಚ್ಛೆ,
ನಾನು ಸಂಪೂರ್ಣವಾಗಿ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ಲಿ ಅಂತ ಹೇಳಿ ಕೃಷ್ಣ ಈ ರೀತಿ ಮಾಡಿರುವಂತದ್ದು ಅಂತ ಹೇಳಿ. ಸೊ ಸಮತಿ ಶೀತೋಷ್ಣ ಸುಖ ದುಃಖ ಯಾವುದೇ ಒಂದು ಬಂದಾಗ್ಲೂನು ಅವರು ಒಂದೇ ರೀತಿ ಇರುವಂತದ್ದು, ಸ್ಟೇಬಲ್ ಆಗಿರುವಂತದ್ದು. ಸೊ ಅಂತಹ ಒಂದು ಭಕ್ತ ನನಗೆ ಪ್ರಿಯ. ಆತ್ಮ ಸಂಯಮಿ, ದೃಢಚಿತ್ತೆಯಿಂದ ಭಕ್ತಿ ಸೇವೆಯಲ್ಲಿ ನಿರತನಾಗಿರೋನು. ಸೊ ಇಂಥವನು ಕೃಷ್ಣನಿಗೆ ಪ್ರಿಯವಾದವನು. ಸೊ ಇದು ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಅಂತ ಹೇಳಿದ್ರೆ ಅವರಿಗೆ ಒಂದ್ಸತಿ ಅವರು ಯಾವಾಗ್ಲೂ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಇವರು ನಮ್ಮ 6 ಆಚಾರ್ಯರೆಲ್ಲ ಒಬ್ರು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಸೊ ಇವರಲ್ಲಿ ಸನಾತನ ಗೋಸ್ವಾಮಿ. ಸೊ ಇವರು ಹರೇ ಕೃಷ್ಣ ಮಂತ್ರವನ್ನ ಯಾವಾಗ್ಲೂ ಎಷ್ಟೊತ್ತಿಗೂ ಧ್ಯಾನಿಸ್ತಾ ಇರ್ತಾರೆ. ಸೊ ಒಂದು ಬಡ ಕುಟುಂಬ ಇರುತ್ತೆ. ಅಲ್ಲಿ ಒಂದು ಹೆಂಡತಿ ಹೇಳ್ತಾಳೆ, ನೋಡು ಆ ಸನಾತನ ಗೋಸ್ವಾಮಿ ಹತ್ರ ಒಂದು ಚಿಂತಾಮಣಿ ಅಂತ ಇದೆ. ಅವನ ಹತ್ರ ಒಂದು ಚಿಂತಾಮಣಿ ಅಂತ ಒಂದು ಮಣಿ ಇರುತ್ತೆ. ಅದೇನಂತ ಹೇಳಿದ್ರೆ ಅದನ್ನ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತದ್ದು. ಸೊ ಅದು ಕೇಳಿರ್ತಾರ ಅವ್ರು, ಸನಾತನ ಗೋಸ್ವಾಮಿ ಹತ್ರ ಇದೆ ಅಂತ ಹೇಳಿ. ಸೊ ಅವಳು ಹೇಳ್ತಾಳೆ ಹೆಂಡತಿ, ನೀನ್ ಹೋಗಿ ಅವ್ರ ಹತ್ರ ಕೇಳು, ಆ ಒಂದು ಚಿಂತಾಮಣಿಯನ್ನ ತಗೊಂಡ್ ಬರ, ತುಂಬಾ ಬಡತನ ಇದೆ, ಅವ್ನು ಹೇಗೂ ಸನ್ಯಾಸಿ, ಅವನಿಗೇನು ಅಗತ್ಯ ಇಲ್ಲ, ನಾವು ತಗೊಂಡ್ ಬಾ, ನಾವು ಶ್ರೀಮಂತರ ಆಗ್ಬೋದು ಅಂತ ಹೇಳಿ. ಸರಿ, ಅವನು ಹೋಗಿ ಬಂದು ಕೇಳ್ತಾನೆ, ನನಗೆ ಚಿಂತಾಮಣಿ ಇದೆಯಲ್ಲ ನಿನ್ನ ಹತ್ರ, ನನಗೆ ಕೊಡು ಅಂತ. ಅವನು ಹೇಳ್ತಾನೆ, ಅದು ಅಲ್ಲಿ ಹಿಂದೆ ಅಂದ್ರೆ ಅವನೊಂದು ಎಲ್ಲ ಈ ಕಸ ಎಲ್ಲ ಹಾಕುವಂತದ್ದು ಒಂದು ಡಸ್ಟ್ ಬಿನ್, ಸೊ ಅಂತ ಅಲ್ಲಿ ಇದೆ, ಅದು ಹೋಗಿ ತಗೊಂಡ್ ಬಾ, ಅಲ್ಲಿ ಇದೆ ಅದು ಅಂತ ಹೇಳ್ತಾನೆ. ಸೊ ಅವ್ನು ಹೇಳಿದ ತಕ್ಷಣ ಅವನು ಹೋಗ್ತಾನೆ, ಹೋಗಿ ತರ್ತಾನೆ. ಅವನು ಖುಷಿ ಆಗತ್ತೆ, ಅವ್ನು ತಗೊಂಡು ಹೋಗ್ತಾನೆ ಮನೆಗೆ. ಅವನು ಮತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಸೊ ಅವನು ತುಂಬಾ ಶ್ರೀಮಂತರಾಗ್ತಾರೆ ಅವ್ರು. ಸೊ ಅದಾದ ಮೇಲೆ ಹೆಂಡತಿ ಒಂದಿನ ಯೋಚನೆ ಮಾಡ್ತಾಳೆ, ಅಲ್ಲ ಈ ಒಂದು ಚಿಂತಾಮಣಿ ಅಂತ ಇರೋದನ್ನ ಅವನು ಯಾಕೆ ಈ ತರ ಒಂದು ಡಸ್ಟ್ ಬಿನ್ ಅಲ್ಲಿ ಹಾಕಿದಾನೆ? ಹಾಗಾದ್ರೆ ಅದಕ್ಕಿಂತ ಒಂದು ಅಮೂಲ್ಯವಾದದ್ದು ಏನೋ ಒಂದು ಇರ್ಬೇಕು ಅವನ ಹತ್ರ, ಹೋಗಿ ನೀನು ಕೇಳು ಅಂತ ಹೇಳಿ. ಸೊ ಅವನು ಮತ್ತೆ ಬರ್ತಾನೆ, ಏನೋ ಒಂದು ನಿನ್ನ ಹತ್ರ ಬೇರೆ ಏನೋ ಅಮೂಲ್ಯವಾದದ್ದು ಇರ್ಬೇಕು ನಿನ್ನ ಹತ್ರ, ನೀನು ಚಿಂತಾಮಣಿಯನ್ನ ಸಹ ಡಸ್ಟ್ ಬಿನ್ ಅಲ್ಲಿ ಹಾಕಿದ್ಯಲ್ಲ ಅಂತ ಹೇಳುವಾಗ ಅವ್ರು ಹೇಳ್ತಾನೆ, ಹೌದು, ನೀನ್ ಅದನ್ನ ಮೊದ್ಲಿಗೆ ನೀರಿನಲ್ಲಿ ಬಿಸಾಕಿ ಬಾ ಅದನ್ನ, ಆ ಚಿಂತಾಮಣಿಯನ್ನ, ಮತ್ತೆ ನಾನ್ ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಹೌದು, ಇದೆ ನನ್ನ ಹತ್ರ ಅಮೂಲ್ಯವಾದದ್ದು, ನೀನ್ ಅದನ್ನ ಮೊದ್ಲಿಗೆ ಬಿಸಾಕಿ ಬಾ ಅಂತ. ಅವನು ಮತ್ತೆ ಸಮುದ್ರದಲ್ಲಿ ನೀರಲ್ಲಿ ಹಾಕಿ ಬರ್ತಾನೆ. ಬಂದ ಮೇಲೆ ಅವನಿಗೆ ಕೊಡುವಂತದ್ದು ಹರೇ ಕೃಷ್ಣ ಮಹಾಮಂತ್ರ. ಸೊ ಹರೇ ಕೃಷ್ಣ ಮಹಾಮಂತ್ರ ಇಸ್ ಲೈಕ್ ಎ ಡೈಮಂಡ್ ಅಂತ ಹೇಳಿ, ಅಂದ್ರೆ ಅಷ್ಟು ಪವಿತ್ರವಾದದ್ದು. ಈ ಚಿಂತಾಮಣಿಗಿಂತಲೂ ಶ್ರೇಷ್ಠ ಅಂತ ಹೇಳಿ ಸನಾತನ ಗೋಸ್ವಾಮಿ ಅವರು ಅವನಿಗೆ ಹರೇ ಕೃಷ್ಣ ಮಂತ್ರವನ್ನ ಬೋಧನೆ ಮಾಡ್ತಾರೆ. ಯಸ್ಮಾನ್ ನೋದ್ವಿಜತೆ ಲೋಕೋ ಲೋಕಾನ್ ನೋದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗಂ ನಿರ್ಮುಕ್ತೋ ಯಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುವನು, ಆತನು ನನಗೆ ಬಹುಪ್ರಿಯನು. ಸೊ ಸುಖ ಹಾಗೂ ದುಃಖಗಳಲ್ಲಿ ಸಮಚಿತ್ತನಾಗಿರುವಂತದ್ದು. ಸೊ ಇದು ಭಾಗವತಮಿಂದ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಚಿತ್ರಕೇತು ಅಂತ ಹೇಳಿ ಒಬ್ಬ ಮಹಾರಾಜ, ಅವನು ದೊಡ್ಡ ಭಕ್ತ. ಅವನೇನಾಗುತ್ತೆ, ಒಂದ್ಸರ್ತಿ ಈ ಆಕಾಶದಲ್ಲಿ ಅವನ ಒಂದು ವಿಮಾನದಲ್ಲಿ ಹೋಗ್ತಾ ಇರ್ತಾನೆ. ಆಗ ಅವನು ನೋಡ್ತಾನೆ, ಇಲ್ಲಿ ಈಶ್ವರ ಈ ಭಾಗವತಮನ್ನ ವಿವರಿಸ್ತಾ ಇರ್ತಾನೆ. ಅಲ್ಲಿ ಎಲ್ಲರೂ ಋಷಿ ಮುನಿಗಳು ಸೇರಿರ್ತಾರೆ, ಮುನಿಗಳು ಸೇರಿರ್ತಾರೆ, ಎಲ್ಲರೂ ಸೇರಿರ್ತಾರೆ, ಕೇಳ್ತಾ ಇರ್ತಾರೆ. ಅಲ್ಲಿ ಪಾರ್ವತಿ ಅವನ ಒಂದು ತೊಡೆಯ ಮೇಲೆ ಕೂರ್ಸ್ಕೊಂಡಿರ್ತಾನೆ, ಪಾರ್ವತಿಯನ್ನ. ಸೊ ಅವನು ಅಂದ್ರೆ ತುಂಬಾ ನಿಷ್ಕಲ್ಮಶವಾಗಿರುವಂತ ಈಶ್ವರ ಅಂತ ಹೇಳಿದ್ರೆ ಅವನಿಗೆ ಯಾವುದೇ ಒಂದು ವೈರಾಗಿ, ಅವನು ಇರುವಂತದ್ದೇ ಕಾಡಲ್ಲಿ, ಅಂದ್ರೆ ಸ್ಮಶಾನದಲ್ಲಿ. ಸೊ ಆದರೆ ಇಲ್ಲಿ ಅವನಿಗೆ ಅವನ ಮನಸ್ಸಲ್ಲಿ ಯಾವುದೇ ಒಂದು ಕೆಟ್ಟ ರೀತಿಯಾಗಿ ಯಾವುದೇ ಒಂದು ಭಾವನೆ ಇಲ್ಲ ಅವನಿಗೆ. ಹಾಗೂ ಅಲ್ಲಿ ಕೂತಿರೋರು ಸಹ ಯಾರು ಸಹ ಅದನ್ನ ನೋಟಿಸ್ ಸಹ ಮಾಡೋದಿಲ್ಲ, ಯಾಕಂದ್ರೆ ಅವ್ರು ಯಾರು ದೇಹದ ಭಾವನೆಯಲ್ಲಿ ಇರಲ್ಲ, ಅವರೆಲ್ಲ ಆತ್ಮದ ನೆಲೆಯಲ್ಲಿ ಇರ್ತಾರೆ. ಆದ್ರೆ ಇವನೇನ್ ಮಾಡ್ತಾನೆ, ಇವನು ಚಿತ್ರಕೇತು ನೋಡುವಾಗ ಅವನು ಒಂದು ಸ್ಮೈಲ್ ಮಾಡ್ತಾನೆ ಈಶ್ವರನ ಹತ್ರ ನೋಡಿ. ಅವನಿಗೆ ಶಿವನಿಗೆ ಗೊತ್ತಾಗತ್ತೆ, ಶಿವ ಅದನ್ನ ತಪ್ಪು ತಿಳ್ಕೊಳಲ್ಲ. ಆದ್ರೆ ಇವಳು ಪಾರ್ವತಿ ದೇವಿಗೆ ಅದು ಅವಮಾನ ಆದಾಗ ಆಗತ್ತೆ. ಅವನು ಯಾಕೆ ಈ ತರ ನೋಡಿ
ನಗ್ತಾ ಇದ್ದಾನೆ. ಸೊ ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ಅವಳು ಶಾಪ ಕೊಡುವಂತದ್ದು. ಸೊ ನೀನು ಮುಂದಿನ ಜನ್ಮದಲ್ಲಿ ವೃತಾಸುರ ಅಂದ್ರೆ ರಾಕ್ಷಸನಾಗಿ ಹುಟ್ಟು ಅಂತ ಹೇಳಿ ಅವಳು ಶಾಪ ಕೊಡ್ತಾಳೆ. ಆಗ ಶಾಪವನ್ನ ಅವನು ಭಕ್ತನಿಗೆ ಅವನಿಗೆ ಏನು ಹಿಂತಿರುಗಿಸ್ಬೋದಿತ್ತಂತೆ, ಅಂದ್ರೆ ಉಲ್ಟಾ ಮಾಡ್ಬೋದಿತ್ತ, ಬೇಡ ಅಂದ್ರೆ ರಿಜೆಕ್ಟ್ ಮಾಡ್ಬೋದಿತ್ತಂತೆ, ಅಂದ್ರೆ ನಿಷ್ಕ್ರಿಯಗೊಳಿಸ್ಬೋದಿತ್ತು. ಆದ್ರೆ ಅವನು ಮಾಡಲ್ಲ, ಅವನು ಅಕ್ಸೆಪ್ಟ್ ಮಾಡ್ತಾನೆ. ಆಯ್ತು ತಾಯಿ, ಅಂದ್ರೆ ಅವನು ತಾಯಿ ಅಂತ ಸಂಬೋಧಿಸ್ತಾನೆ ಪಾರ್ವತಿಯನ್ನ. ಆಯ್ತು ನಾನು ನಿಮ್ಮ ಇದನ್ನ ತಗೊಳ್ತೇನೆ ಶಾಪವನ್ನ ಅಂತ. ಆಗ ಈಶ್ವರ ಹೇಳ್ತಾನೆ, ನೋಡು ವಿಷ್ಣುವಿನ ಭಕ್ತರು, ಕೃಷ್ಣನ ಭಕ್ತರು ಎಷ್ಟು ಒಂದು ವಿನಯರು, ಅವರಿಗೆ ಯಾವುದೇ ಒಂದು ನೀನು ಅವನಿಗೆ ಶಾಪ ಕೊಟ್ಟರು ಸಹ ಅವನು ಅದನ್ನ, ಅವನದೇನು ತಪ್ಪಿಲ್ಲ ಇದರಲ್ಲಿ, ಆದ್ರೂ ಸಹ ಅವನು ಅದನ್ನ ತಗೊಳ್ತಾ ಇರುವಂತದ್ದು ಅಂತ ಹೇಳಿ ಈಶ್ವರ ಹೇಳ್ತಾನಂತೆ. ಸೊ ಅವನು ಮುಂದಿನ ಜನ್ಮದಲ್ಲಿ ರಾಕ್ಷಸನಾಗಿ ವೃತಾಸರನಾಗಿ ಹುಟ್ಟುವಂತದ್ದು. ಅದಾದ ಮೇಲೆ ಅವನು ಇಂದ್ರನ ಜೊತೆ ಅವನ ಯುದ್ಧ ಆಗತ್ತೆ. ಸೊ ಇಂದ್ರ ಸಹ ಅವನು 1 ವರ್ಷ ಅವನ ಹೊಟ್ಟೆಯಲ್ಲೇ ಇರ್ತಾನೆ, ಅಂದ್ರೆ ಅವನ ನುಂಗ್ಬಿಡ್ತಾನೆ ಅವನು. ಮತ್ತೆ ಅವನಿಗೆ ಹೊರಗಡೆ ಬರಕ್ಕೆ ಅವನೇ ಹೇಳುವಂತದ್ದು, ನೀನು ವಿಷ್ಣುವಿನ ಒಂದು ಅಸ್ತ್ರದಿಂದ ಮಾತ್ರ ನನ್ನ ಸಾಯಿಸಕ್ಕೆ ಸಾಧ್ಯ ಅಂತ ಹೇಳಿ ಅವನು ಹೇಳ್ತಾನೆ. ಅದಾದ ಮೇಲೆ ಅವನ ಸಾಯಿಸಾಗುವಂಥದ್ದು. ಸೊ ಅದಾದ ಮೇಲೆ ಅವನು ವಿಷ್ಣುವಿನ ಲೋಕಕ್ಕೆ ಹೋಗ್ತಾನೆ. ಆದ್ರೆ ಅದಕ್ಕೆ ಪ್ರಭುಪಾದ ಹೇಳುವಂತದ್ದು ಏನಂತ ಹೇಳಿದ್ರೆ, ಅವನು ವೃತಾಸುರ ಸೋತು ಗೆದ್ದ, ಇಂದ್ರ ಗೆದ್ದು ಸೋತ ಅಂತ ಹೇಳಿದ್ರೆ, ಅವನು ಗೆದ್ರು ಸಹ ಅವನು ಹೋಗುವಂತದ್ದು ಸ್ವರ್ಗಕ್ಕೆ ಅಂತ ಹೇಳಿದ್ರೆ, ಸ್ವರ್ಗ ಸಹ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಜನ. ಸೊ ಯಾವುದು ಶಾಶ್ವತವಾದದ್ದಲ್ಲ ಅದು ಸಹ. ಸೊ ಅದೇ ರೀತಿ ಆದ್ರೆ ಇವನು ಹೋಗುವಂತದ್ದು ವೈಕುಂಠಕ್ಕೆ ವೃತ್ತಾಸುರ, ಯಾಕಂತ ಹೇಳಿದ್ರೆ ಅವನು ಪರಮ ಭಕ್ತ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಮದ್ಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನು. ಅಂದ್ರೆ ಅವನಿಗೆ ಯಾವುದೇ ಒಂದು ಅಂದ್ರೆ ಯಾವಾಗಲೂ ಕೃಷ್ಣನ ಒಂದು ಧ್ಯಾನದಲ್ಲಿ ಇರುವಂತದ್ದು. ಇಲ್ಲಿ ನಾವು ಸುಧಾಮ ನೋಡ್ಬೋದು. ಅಂದ್ರೆ ಸುಧಾಮನಿಗೆ ಅಂದ್ರೆ ಯಾವಾಗ್ಲೂ ಅವನಿಗೆ ಬಡತನ ಎಷ್ಟು ಇತ್ತು, ಬಡತನ ಇದ್ರೂ ಸಹ ಅವನು ಯಾವಾಗ್ಲೂ ಕೃಷ್ಣನ ಧ್ಯಾನದಲ್ಲೇ ಇರ್ತಾ ಇದ್ದ. ಅವನಿಗೆ ಅದ್ ಯಾವುದೇ ಲಕ್ಷಣ ಇರ್ಲಿಲ್ಲ ಇದರ ಕಡೆ, ಭೌತಿಕವಾಗಿರುವಂತ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ. ಅವರು ಕೃಷ್ಣನನ್ನೇ ಯಾವಾಗಲೂ, ಅಂದ್ರೆ ಫಲಾಪೇಕ್ಷಿತ ಯಾವುದೇ ಒಂದು ಕೆಲಸಗಳಲ್ಲಿ ತೊಡಗಿರಲ್ಲ. ಸೊ ಏನಾಗುತ್ತೆ, ಒಂದ್ಸರ್ತಿ ಅವನ ಹೆಂಡತಿ ಹೇಳ್ತಾಳೆ, ನಮಗಿಷ್ಟು ಬಡತನ ಇದೆ, ನಮ್ಮ ಮನೆಯಲ್ಲಿ ಏನು ಇಲ್ಲ, ತಿನ್ನೋದಕ್ಕೂ ಏನಿಲ್ಲ, ಮಕ್ಕಳಿಗೆಲ್ಲ ಊಟ ಇಲ್ಲ ಸರಿಯಾಗಿ. ನಿನ್ನ ಸ್ನೇಹಿತ ಮಥುರದಲ್ಲಿ ರಾಜನಾಗಿದ್ದಾನೆ, ಯಾರು ಕೃಷ್ಣ. ಸೊ ಅವನತ್ರ ಹೋಗಿ ನೀನ್ ಯಾಕೆ ಕೇಳ್ಬಾರ್ದು, ಸ್ವಲ್ಪ ದುಡ್ಡು ಕೇಳ್ಬೋದಲ್ಲ ನಮಗೆ, ಹೀಗೆ ಅಂದ್ರೆ ಸಹಾಯ ಮಾಡಕ್ಕೆ ನೀನ್ ಸ್ವಲ್ಪ ಕೇಳು, ಹೊಟ್ಟೆ ಬಟ್ಟೆಗೆ ಏನಿಲ್ಲ ನಮಗೆ ಅಂತ ಕೇಳ್ತಾಳೆ. ಸೊ ಅವನಿಗೆ ಇಷ್ಟ ಇರಲ್ಲ, ಆದ್ರೂ ಸಹ ಅವನು ಅವಳ ಒಂದು ಹೆಂಡತಿಯ ಒಂದು ಫೋರ್ಸಿಗೆ ಹೋಗ್ತಾನೆ. ಆಗ ಹೋಗುವಾಗ ಅವನೊಂದು ಸಣ್ಣ ಒಂದು ಅವಲಕ್ಕಿಯನ್ನ, ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಅವಲಕ್ಕಿ ಅಂತ ಹೇಳಿದ್ರೆ, ಅದನ್ನ ಕೊಡ್ತಾಳೆ ಅವಳು. ಬೇರೆ ಏನು ಇರಲ್ಲ ಅವನು ತಗೊಂಡೋಗಕ್ಕೆ. ಅದನ್ನ ಒಂದು ಮುಷ್ಟಿಯಷ್ಟು ಮಾತ್ರ ಒಂದು ಅವನ ಬಟ್ಟೆಯಲ್ಲಿ ಸುತ್ಕೊಂಡು ಹೋಗ್ತಾನೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಕೃಷ್ಣ ದ್ವಾರಪಾಲಕರು ನಿಲ್ಲಿಸ್ತಾರೆ. ಅಂದ್ರೆ ಇವನು ಹರಿದೋಗಿರೋ ಬಟ್ಟೆ ಹಾಕಿರ್ತಾನೆ, ಮಹಾರಾಜನ ಹತ್ರ ಹೇಗೆ ಬಿಡುವಂತದ್ದು. ಸೊ ಅವರು ನಿಲ್ಲಿಸಿ ಅವನ ಹೆಸರೆಲ್ಲ ಕೇಳಿ ಮತ್ತೆ ಕೃಷ್ಣನ ಹತ್ರ ಹೋಗಿ ಹೇಳ್ತಾರೆ, ಈ ತರ ಒಬ್ಬ ಬಂದಿದ್ದಾನೆ, ಈಗ ಹೀಗಿದ್ದಾನೆ ನೋಡಕ್. ಅವನ ಒಂದು ವೇಷಭೂಷಣವನ್ನೆಲ್ಲ ಹೇಳುವಾಗ ಕೃಷ್ಣನಿಗೆ ಕೂಡ್ಲೆ ಗೊತ್ತಾಗುವಂತದ್ದು ಅವನು ಸುಧಾಮ ಅಂತ ಹೇಳಿ. ಕೃಷ್ಣ ಓಡಿ ಬರ್ತಾನಂತೆ, ಓಡಿ ಬಂದು ಅವನನ್ನ ವೆಲ್ಕಮ್ ಮಾಡ್ತಾನೆ. ಕೃಷ್ಣನೇ ವೆಲ್ಕಮ್ ಮಾಡಿ ಅವನನ್ನ ಕರ್ಕೊಂಡೋಗಿ ಅವನ ಪಾದಗಳನ್ನೆಲ್ಲ ಪೂಜೆ ಮಾಡಿ, ಅವನನ್ನ ಅತಿಥಿ ಸತ್ಕಾರ 3-4 ದಿನ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಸೊ ಅವನಿಗೆ ಅಂದ್ರೆ ಅವನು ನೋಡಿದ ಕೂಡ್ಲೆ ಅವನು ತಂದ ಪ್ರಸಾದವನ್ನ ತಗೊಂಡು ಕೃಷ್ಣ ತಿಂತಾನಂತೆ. ಸೊ ಅಷ್ಟೆಲ್ಲ ರಾಜ ಆದ್ರೂ ಸಹ, ಅಂದ್ರೆ ಕೃಷ್ಣ ಭಕ್ತಿಗೆ ಸೋಲುವಂಥದ್ದು, ಆ ಒಂದು ಭಾವನೆ ಏನಿದೆ, ಭಕ್ತರ ಭಾವನೆ, ಅದಕ್ಕೆ ಕೃಷ್ಣ ಅಂದ್ರೆ ಸ್ಪಂದನೆ ಮಾಡುವಂಥದ್ದು. ಸೊ ಅದಾದ ಮೇಲೆ ಏನಾಗುವಂಥದ್ದು, ಈಗ 4-5 ದಿನ ಆಗುವಾಗ ನೀನೇ ಹೋಗ್ಬೇಕು, ಆದ್ರೆ ಇವನು ಕೇಳಕ್ಕೆ ಇವನಿಗೆ ಧೈರ್ಯ ಬರ್ತಾ ಇಲ್ಲ, ಅಂದ್ರೆ ಮನಸ್ಸು ಬರ್ತಾ ಇಲ್ಲ. ಅವನಿಗೆ ನಾಚಿಕೆ ಆಗ್ತಾ ಇದೆ, ಬೇಡ ನನಗೆ ಕೃಷ್ಣನ ಕೇಳಕ್ ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲ ಆದ್ಮೇಲೆ ಅವನೇನು ಕೇಳೋದಿಲ್ಲ. ಅಲ್ಲಿಂದ ಹೊರಡ್ತಾನಂತೆ. ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಆಮೇಲೆ ಕೃಷ್ಣ ಕಳ್ಸಿ ಕೊಡ್ತಾನ ಅವನ್ನ. ಆಮೇಲೆ ಇವ್ನು ದಾರಿಲಿ ಬರುವಾಗ ಇನ್ನು ಹೆಂಡತಿ ಹತ್ರ ಹೇಗೆ ನಾನೀಗ ಹೇಳುವಂತದ್ದು, ಏನು ತರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಬರ್ತಾನೆ. ಅಲ್ಲಿ ಬರೋ ಅಷ್ಟೊತ್ತಿಗೆ ನೋಡ್ತಾನೆ, ಅವನ ಮನೆ ಇರೋ ಜಾಗದಲ್ಲಿ ಒಂದು ದೊಡ್ಡ ಬಂಗಲೆ ಬಂಗಲೆ ಇರುತ್ತೆ. ಆ ಬಂಗಲೆಯಲ್ಲಿ ಹಾಗೂ ಅಲ್ಲಿ ಅವನ ಹೊರಗಡೆ ಯಾರ ಮನೆ ಅಂತ ಅವನು ಸಂಶಯ ಪಡುವಾಗ ಅಲ್ಲಿಂದ ಅವನ ಹೆಂಡತಿ ಹೊರಗೆ ಬರ್ತಾಳೆ. ಅವಳು ರೇಷ್ಮೆ ಸೀರೆಯನ್ನೆಲ್ಲ ಉಟ್ಟಿರ್ತಾಳಂತೆ, ಫುಲ್ ಒಡವೆ ವೈಡೂರಿ ಎಲ್ಲ ಹಾಕಿ. ಅವನಿಗೆ ಆಶ್ಚರ್ಯ,
ಹೇಗೆ ಆಯ್ತು ಇದೆಲ್ಲ ಅಂತ. ಆಗ ಅವ್ನು ಹೇಳ್ತಾನೆ, ನೀವ್ ಆ ಕಡೆ ಹೋದಾಗ ಇಲ್ಲಿ ಹೀಗಾಯ್ತು. ಅಂದ್ರೆ ಕೃಷ್ಣನಿಗೆ ನಾವು ಭೌತಿಕವಾಗಿ ನಾವು ಕೇಳಿಲ್ಲ ಅಂದ್ರೂ ಸಹ ಅವನು ಕೊಡಕ್ಕೆ ಸಾಧ್ಯ. ಹಾಗೂ ಕೃಷ್ಣ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಕೃಷ್ಣ ಪರಮಾತ್ಮನಾಗಿದ್ದಾನೆ. ಸೊ ಅವನು ಕೇಳಿದ್ರೆ ಸಹ ಅವನು ಮನ್ಸಲ್ಲಿ ಇತ್ತು, ಆದ್ರೆ ಅವನು ಕೇಳಕ್ಕೆ ಇಷ್ಟ ಆಗ್ಲಿಲ್ಲ. ಆದ್ರೆ ಕೃಷ್ಣ ಅದನ್ನ ಒದಗಿಸಿಕೊಟ್ಟ. ಆದ್ರೆ ಸುಧಾಮನಿಗೆ ಅದು ಯಾವ್ದು ಇಷ್ಟ ಇಲ್ಲ. ಅವನು ಮತ್ತೆ ಸಹ ಏನ್ ಮಾಡ್ತಾನೆ, ಅವನು ನಾನೊಂದು ಕುಟೀರದಲ್ಲಿ ನನಗೆ ಈ ವೈಡ್ಯೂರದಲ್ಲಿದ್ರೆ ನನಗೆ ಕೃಷ್ಣನ ಒಂದು ನೆನಪು ಸಹ ಬರುವುದಿಲ್ಲ ಅಂತ ಹೇಳಿ ಅವನು ಒಂದು ಸಣ್ಣ ಕುಟೀರದಲ್ಲಿ ಇದ್ದು ಧ್ಯಾನ ಮಾಡ್ತಾನಂತೆ. ಅವನಿರಲ್ಲ ಆ ಒಂದು ಪ್ಯಾಲೇಸ್ ಏನಿದೆ ಅದರಲ್ಲಿ, ಭುವನದಲ್ಲಿ ಅವನು ಇರಲ್ಲ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ ಶುಭ ಪರಿತ್ಯಾಗೋ ಭಕ್ತಿಮಾನ್ಯ ಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖಿಸುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶಯಗಳನ್ನು ಪರಿತ್ಯಾಗ ಮಾಡುತ್ತಾರೋ ಅಂತಹ ಭಕ್ತನು ನನಗೆ ಬಹುಪ್ರಿಯವಾದವನು ಅಂತ ಹೇಳಿದ್ರೆ, ಈಗ ಪ್ರಹ್ಲಾದ್ ಮಹಾರಾಜ್ಗೆ ಅವರ ತಂದೆ ಪ್ರತಿದಿನ ಒಂದಲ್ಲ ಒಂದು ತೊಂದರೆಗಳನ್ನ ಕೊಡ್ತಾ ಇದ್ದ. ಅವನು ಯಾವಾಗ ವಿಷ್ಣುವಿನ ಭಕ್ತ ಅಂತ ಗೊತ್ತಾದ ಕೂಡ್ಲೆ ಅವನು ಸಾಯಿಸಕ್ಕೆ ಒಂದಲ್ಲ ಒಂದು ಷಡ್ಯಂತ್ರಗಳನ್ನ ರಚಿಸ್ತಾ ಇದ್ದ. ಸೊ ಆದ್ರೆ ಏನಾಗ್ತಾ ಇತ್ತು, ಕೃಷ್ಣ ಯಾವಾಗ್ಲೂ ಅವನನ್ನ ಕಾಪಾಡ್ತಾ ಇದ್ದ. ಅವನಿಗೆ ಯಾವುದೇ ಒಂದು ಶೋಕ ಇರ್ಲಿಲ್ಲ, ಅವನಿಗೆ ಯಾವುದೇ ಒಂದು ಭಯ ಅನ್ನೋದಿರ್ಲಿಲ್ಲ. ಸೊ ಹಾಗಾಗಿ ಪ್ರಹ್ಲಾದ್ ಮಹಾರಾಜ್ ಎಲ್ಲ ಶುಭಾಶುಭ ಗಳನ್ನ ಪರಿತ್ಯಾಗ ಅಂತ ಹೇಳಿದ್ರೆ, ಅವನು ಯಾವುದೇ ಒಂದು ಹೆದರಿಕೆ ಇಲ್ಲದೆ ತಂದೆ ಕೊಡುವಂತ ಎಲ್ಲಾ ಒಂದು ಪರೀಕ್ಷೆಯನ್ನು ಅವನು ತಗೊಳ್ತಾ ಇದ್ದ. ಅಂದ್ರೆ ಸಂತೋಷದಿಂದ ತಗೊಳ್ತಾ ಇದ್ದ. ಯಾಕಂತ ಹೇಳಿದ್ರೆ ಅವನಿಗೆ ದೃಢ ವಿಶ್ವಾಸ, ಕೃಷ್ಣ ಅವನನ್ನ ಕಾಪಾಡ್ತಾನೆ ಅಂತ ಹೇಳಿ. ಅಂತ ಒಂದು ನಂಬಿಕೆ ಕೃಷ್ಣನ ಮೇಲೆ. ಸೊ ಅಂತಹ ಒಂದು ಭಕ್ತ ನನಗೆ ಪ್ರಿಯವಾದವನು. ಸಮಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮರ್ತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹುಪ್ರಿಯವಾದವನು ಅಂತ ಹೇಳಿದ್ರೆ, ಶತ್ರು ಹಾಗೂ ಮಿತ್ರರಲ್ಲಿ ಒಂದೇ ರೀತಿ ಇರುವಂತವನು. ಇದು ತುಂಬಾ ಕಷ್ಟ, ನಮಗಂತೂ ಕಷ್ಟ ಇದು. ಯಾಕಂತ ಹೇಳಿದ್ರೆ ಶತ್ರುಗಳು ನಾವು ಹೇಗೆ ಒಂದೇ ರೀತಿಯಲ್ಲಿ ಇರುವಂತದ್ದು, ನಮಗೆ ಮಿತ್ರರ ಹತ್ರ ನಾವು ಒಳ್ಳೆ ರೀತಿಯಲ್ಲಿ ಇರ್ತೀವಿ, ಆದ್ರೆ ಶತ್ರುಗಳನ್ನ ನಾವು ಒಂದೇ ರೀತಿಯಲ್ಲಿ ನೋಡುವಂಥದ್ದು ತುಂಬಾ ಕಷ್ಟ. ಸೊ ಸಮಚಿತ್ತನಾಗಿರುವವನು, ಶೀತೋಷ್ಣ ಸುಖ ದುಃಖ ಅಂದ್ರೆ ಕಷ್ಟ ಹಾಗೂ ಸುಖಗಳಲ್ಲಿಯೂ ಒಂದೇ ರೀತಿ ಇರುವಂತವನು, ಕೀರ್ತಿ ಅಪಕೀರ್ತಿ, ಒಂದು ಕೀರ್ತಿ ಸಿಗ್ಬೋದು ಅಥವಾ ಅಪಕೀರ್ತಿ ಆಗ್ಬೋದು, ಅವಮಾನ ಮಾಡ್ಬೋದು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ತೃಣಾದಪಿ ಸುನೀಚೇನ ಅಂತ ಹೇಳಿದ್ರೆ ಅಷ್ಟು ಒಂದು ಹ್ಯೂಮಿಲಿಟಿ, ಹಂಬಲ್ನೆಸ್, ನಮ್ರತೆ ಇರುವಂತದ್ದು, ಹುಲ್ಲಿನ ಹಾಗೆ ಅಂತ ಹೇಳಿದ್ರೆ, ಹುಲ್ಲಿನ ನಾವು ಎಷ್ಟು ಮೆಟ್ಟಿ ಇದ್ ಮಾಡಿದ್ರು ಸಹ ಮತ್ತೆ ಹುಲ್ಲು ಬರುವಂತದ್ದು. ಹಾಗೆ ಅದೇ ರೀತಿ ಈ ತರೋರಪಿ ಸಹಿಷ್ಣುನ, ಈ ಒಂದು ಮರದಷ್ಟು ನಮಗೆ ಸಹಿಷ್ಣುತೆ ಇರಬೇಕು. ಮರವನ್ನ ಕಡಿದ್ರು ಸಹ ಅದು ಹೇಗೆ ನೋವು ತಡ್ಕೊಂಡು ಸಹ ಅದು ನಿಂತಿರುವಂತದ್ದು ಮತ್ತು ಸಹ ಬೆಳೆಯುವಂಥದ್ದು. ಸೊ ಆ ಒಂದು ಆ ರೀತಿ ಇದ್ದ ಆ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ನಿರಂತರವಾಗಿ ಕೃಷ್ಣನನ್ನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು. ಸೊ ಅದೇ ರೀತಿ ಸಮಚಿತ್ತನಾಗಿರುವಂತದ್ದು ಹಾಗೂ ಸದಾ ಮೌನಿಯಾಗಿದ್ದು. ಮೌನಿ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಅಂದ್ರೆ ನಾವು ಪ್ರಜಲ್ಪ ಮಾತಾಡ್ತಾ ಇರುವಂತದ್ದು. ಪ್ರಜಲ್ಪ ಅಂತ ಹೇಳಿದ್ರೆ ಬೇರೆ ಅನಗತ್ಯ ವಿಷಯಗಳಲ್ಲಿ ನಾವು ಮಾತಾಡದೇ ಇರುವಂತದ್ದು. ಮೌನಿ ಅಂತ ಹೇಳಿದ್ರೆ ಏನು ಮಾತಾಡದೆ ಅಲ್ಲ, ಕೃಷ್ಣನ ಬಗ್ಗೆ ಮಾತಾಡ್ಬೇಕು. ಈಗ ನಾರದ ಮುನಿಗಳು ಸಹ ಎಷ್ಟೊತ್ತಿಗೂ ಗ್ಲೋರಿಫೈ ಮಾಡ್ತಾ ಇದ್ರು. ಸೊ ಪ್ರಭುಪಾದ್ ಕೂಡ ಅಷ್ಟೇ, ಎಷ್ಟೊತ್ತಿಗೂ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಅದೇ ಕೃಷ್ಣನ ವಿಷಯಗಳನ್ನ ಹೇಳುವಂತದ್ದು. ಸೊ ಅಂಬರೀಷ್ ಮಹಾರಾಜನ ನಾವು ನೆನ್ಸ್ಕೊಳ್ತೀವಿ. ಇದು ಅಂಬರೀಷ್ ಮಹಾರಾಜ್. ಸೊ ಅಂಬರೀಷ್ ಮಹಾರಾಜ್ ಹೇಗೆ ಅಂತ ಹೇಳಿದ್ರೆ ಅವರೆಲ್ಲಾ ಇಂದ್ರಿಯಗಳನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿದ್ರು. ಲೈಕ್ ಕಣ್ಣಿನಿಂದ ಕೃಷ್ಣನ ರೂಪ ನೋಡುವಂಥದ್ದು, ಹಾಗೂ ಕೈಗಳಿಂದ ಸೇವೆ ಮಾಡುವಂಥದ್ದು, ಅಂದ್ರೆ ಶೌಚ ಮಾಡುವಂಥದ್ದು ದೇವಸ್ಥಾನವನ್ನ, ಹಾಗೂ ಕಾಲುಗಳಿಂದ
ಕೃಷ್ಣನ ಒಂದು ಧಾಮಕ್ಕೆ ಹೋಗುವಂತದ್ದು, ಹಾಗೂ ಎಲ್ಲಾ ಇಂದ್ರಿಯಗಳನ್ನ ಅವರು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿದ್ರಂತೆ. ಸೊ ಒಂದ್ಸರ್ತಿ ಏನಾಯ್ತು, ಅವ್ರಿಗೆ ಒಂದು ಉಪವಾಸ ಇತ್ತು. ಉಪವಾಸ ಇರುವಾಗ ಅಂದ್ರೆ ಅವರ ಕೀರ್ತಿ ಎಲ್ಲಾ ಕಡೆ ಅವ್ರು ಈ ತರ ಒಂದು ಅವರ ಇಂದ್ರಿಯಗಳನ್ನ ಮಹಾರಾಜ ಆಗಿ ಅವರು ಈ ತರ ಒಂದು ಅವರ ಇಂದ್ರಿಯಗಳನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿರೋದನ್ನ ನೋಡಿ, ಅಂದ್ರೆ ಬಾಯಲ್ಲಿ ನಾಮ ಹೇಳುವಂತದ್ದು ಹಾಗೂ ಪ್ರಸಾದ ತಗೊಳ್ಳುವಂತದ್ದು ಹಾಗೂ ಕೃಷ್ಣನ ಒಂದು ಎಲ್ಲ ರೀತಿಯ ಅದನ್ನ ನೋಡಿ ಎಲ್ಲ 3 ಲೋಕಗಳಲ್ಲಿಯೂ ಅವರು ಪ್ರಸಿದ್ಧರಾಗಿದ್ರಂತೆ. ಸೊ ಆ ಒಂದು ಪ್ರಸಿದ್ಧತೆಯನ್ನ ನೋಡಿ ಇವರಿಗೆ ಆ ಆ ಸಹಿಸಕ್ಕಾಗ್ಲಿಲ್ಲ. ಯಾರಿಗೆ? ದುರ್ವಾಸ ಮುನಿಗೆ. ಅವರಿಗೆ ತುಂಬಾ ಅಸೂಯೆ ಆಯ್ತು ಅವರ ಮೇಲೆ. ಸೊ ಅಸೂಯೆ ಆಗಿ ಏನ್ ಮಾಡ್ತಾರೆ, ಅವರನ್ನ ಹಾಳ್ ಮಾಡ್ಬೇಕು ಅವರ ಹೆಸರನ್ನ ಅಂತ ಹೇಳಿ ಆ ಒಂದು ಉದ್ದೇಶದಲ್ಲಿ ಅವ್ರು ಏನ್ ಮಾಡ್ತಾರೆ, ಬರ್ತಾರೆ ಅಲ್ಲಿಗೆ. ಸೊ ಏನಾಗುತ್ತೆ, ಇವರು ಉಪವಾಸದಲ್ಲಿರ್ತಾರೆ ಅಂಬರೀಷ್ ಮಹಾರಾಜ್. ಇನ್ನೇನು ಸ್ವಲ್ಪ ಹೊತ್ತಿದೆ ಉಪವಾಸವನ್ನ, ಅಂದ್ರೆ ದ್ವಾದಶಿ ದಿನ ಅಂದ್ರೆ ಉಪವಾಸದ ನೆಕ್ಸ್ಟ್ ಡೇ ದ್ವಾದಶಿಯಲ್ಲಿ ಅದೇನಂತ ಹೇಳಿದ್ರೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಆ ಉಪವಾಸವನ್ನ ಕೈ ಬಿಡ್ಬೇಕು. ಅಂದ್ರೆ ನೀರು ತಗೊಂಡು ಅವ್ರು ನಿರ್ಜಲ ಮಾಡ್ತಾ ಇರ್ತಾರೆ. ನಿರ್ಜಲ ಅಂತ ಹೇಳಿದ್ರೆ ನಿರ್ಜಲ ಏಕಾದಶಿ ಅಂತ ಹೇಳಿದ್ರೆ ನೀರು ಸಹ ಕುಡಿಯೋಗಿಲ್ಲ. ಸೊ ಅವ್ರು ಇಡೀ ದಿನ ನೀರು ಕುಡಿದೆ ನೆಕ್ಸ್ಟ್ ಡೇಗ್ ಆಗುವಾಗ ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂದ್ರೆ ಏನಾಗುತ್ತೆ, ಅದೊಂದು ಆ ಫಲ ಆ ಮಾಡಿರುವಂತ ಯಜ್ಞದ ಫಲ ಹೋಗುವಂತದ್ದು. ಸೊ ಹಾಗಾಗಿ ಏನ್ ಮಾಡ್ತಾರೆ, ಆಗ ಸ್ವಲ್ಪ ಟೈಮ್ ಇರುತ್ತೆ, ಇನ್ನೇನೊಂದು ಕಾಲ್ ಆ ಟೈಮಲ್ಲಿ ಇವ್ರು ದುರ್ವಾಸ ಮುನಿ ಬರ್ತಾರೆ, ಒಂದು ಅರ್ಧ ಗಂಟೆ ಟೈಮ್ ಇರುವಾಗ. ಇವ್ರು ಏನ್ ಮಾಡ್ತಾರೆ, ಇವ್ರು ಹೇಳ್ತಾರೆ ನಾನು ಒಂದು ಸ್ನಾನವನ್ನ ಮಾಡಿ ಬರ್ತೀನಿ ಅಂತ ಹೇಳಿ ನದಿಗೆ ಹೋಗ್ತಾರೆ. ಬೇಕಂತಾನೆ ಅವರು ಲೇಟ್ ಮಾಡ್ತಾರೆ. ಇನ್ನೇನು 5 ನಿಮಿಷ ಇದೆ, 2 ನಿಮಿಷ ಇದೆ ಟೈಮ್ ಹೋಗ್ತಾ ಇದೆ. ಇವ್ರು ಕಾಯ್ತಾರೆ. ಆಮೇಲೆ ಅವರು ಪಂಡಿತರನ್ನ ಕೇಳ್ತಾರೆ ಅವರ ಸಭೆಯಲ್ಲಿ, ಏನ್ ಮಾಡುವಂತದ್ದು, ಏನ್ ಮಾಡ್ಲಿ ನಾನು, ಟೈಮ್ ಕಳೀತಾ ಇದೆ, ಮಾಡಿರೋ ಯಾಗ ವೇಸ್ಟ್ ಆಗುವಂತದ್ದು, ಇವ್ರು ಇನ್ನೂ ಬರ್ಲಿಲ್ಲ ಅಂತ. ದುರ್ವಾಸ ಬೇಕಂತ ಕಾಯ್ತಾ ಇರ್ತಾನೆ ಲೇಟ್ ಆಗ್ಲಿ ಅಂತ. ಇವ್ರೇನಂತಾರೆ, ಒಂದು ಡ್ರಾಪ್ ನೀರನ್ನ ತಗೊಳ್ಳಿ ನೀವು, ತೊಂದ್ರೆ ಇಲ್ಲ. ಅಂದ್ರೆ ಆಗ ನಾವು ಅವ್ರಿಗೆ ಅತಿಥಿಗಳಿಗೆ ಅವಮಾನ ಮಾಡಿದಾಗೂ ಆಗಲ್ಲ, ಹಾಗೂ ನಿಮ್ಮ ಯಾಗವು ಸಹ ಕಂಪ್ಲೀಟ್ ಆದಾಗ ಆಗುತ್ತೆ, ಜಸ್ಟ್ ಒಂದು ಡ್ರಾಪ್ ತಗೊಳ್ಳಿ ಅಂತ. ಅವ್ರೇನ್ ಮಾಡ್ತಾರೆ, ಒಂದು ಬಿಂದು ನೀರನ್ನ ತಗೊಳ್ತಾರೆ. ಅವನಿಗೆ ಯೋಗ ಶಕ್ತಿಗಳಿರೋ ಕಾರಣ ದುರ್ವಾಸ ಮುನಿಗೆ ಕೂಡ್ಲೆ ಗೊತ್ತಾಗತ್ತೆ ಇವನ್ ತಗೊಂಡ ಅಂತ. ಅವ್ರು ಸಿಟ್ಟಲ್ಲಿ ಬಂದು ಅವರಿಗೆ ಅವನೇನ್ ಮಾಡ್ತಾನೆ, ಹೇಗೆ ನೀನು ನನ್ನನ್ನ ಅವಮಾನ ಮಾಡಿದೆ, ನಾನು ಬರೋ ಮೊದ್ಲು ನೀನು ಹೇಗೆ ತಗೊಂಡೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಅವನ ಕೂದಲಿನ ಒಂದು ತುದಿಯಿಂದ ಒಂದು ಬೆಂಕಿಯ ಒಂದು ರಾಕ್ಷಸವನ್ನ ಕ್ರಿಯೇಟ್ ಮಾಡ್ತಾರಂತೆ. ಅವರು ಅದನ್ನ ಆಗ ಒಂದು ದೊಡ್ಡ ರಾಕ್ಷಸ ಬರ್ತಾನೆ. ಆ ರಾಕ್ಷಸ ಏನ್ ಮಾಡ್ತಾನೆ, ಅಂಬರೀಷ್ ಮಹಾರಾಜನ ಅಂದ್ರೆ ತಿನ್ನಕ್ಕೆ ಹೋಗ್ತಾನಂತೆ. ಆಗ ಇವ್ರು ಏನ್ ಮಾಡ್ತಾರೆ, ಇವ್ರು ಕೂಡ್ಲೆ ವಿಷ್ಣುವನ್ನ ಧ್ಯಾನ ಮಾಡ್ತಾರೆ, ದೇವರನ್ನ ನೆನ್ಸ್ಕೊಡ್ತಾರೆ. ತಪ್ಪಾಯ್ತು ನನ್ನಿಂದ, ಈ ತರ ಹೀಗಾಗಿದೆ ಅಂತ ಹೇಳಿ ಅವರು ಧ್ಯಾನ ಮಾಡ್ತಾರಂತೆ. ಅವ್ರು ದೇವರನ್ನ ಧ್ಯಾನ ಮಾಡಿದ ಕೂಡ್ಲೆ ಏನಾಗತ್ತೆ, ವಿಷ್ಣು ಅವನ ಸುದರ್ಶನ ಚಕ್ರ ಕಳಿಸ್ತಾನೆ. ಸೊ ಸುದರ್ಶನ ಚಕ್ರ ಏನ್ ಮಾಡುತ್ತೆ, ಬಂದ ಕೂಡ್ಲೆ ಆ ರಾಕ್ಷಸನ್ನ ಫಸ್ಟ್ ಧ್ವಂಸ ಮಾಡುತ್ತೆ, ರಾಕ್ಷಸನನ್ನ ಸಾಯಿಸುತ್ತೆ. ನಂತರ ಏನ್ ಮಾಡುತ್ತೆ, ಇವನನ್ನ ದುರ್ವಾಸ ಮುನಿಯನ್ನ ಸಾಯಿಸಕ್ಕೆ ಬರುತ್ತಂತೆ. ಅವನು ಓಡ್ತಾನೆ, ದುರ್ವಾಸ ಮುನಿ ಜೀವ ಭಯದಲ್ಲಿ ಓಡ್ತಾನೆ. ಮೊದ್ಲಿಗೆ ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮನ ಹತ್ರ ಜೀವ ಕೇಳ್ತಾನೆ, ಜೀವ ನನ್ನ ಹೋಗ್ತಾ ಇದೆ, ನನ್ನ ಕಾಪಾಡು ಅಂತ ಹೇಳಿ. ಬ್ರಹ್ಮ ಹೇಳ್ತಾನೆ, ನನ್ನಿಂದ ಸಾಧ್ಯ ಇಲ್ಲ, ಇದು ವಿಷ್ಣುವಿನ ಸುದರ್ಶನ ಚಕ್ರ, ಇದನ್ನ ನಿಲ್ಸಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನೀನು ವಿಷ್ಣು ಹತ್ರ ಹೋಗುವಂತ. ಆಗ ಅವನು ನೆಕ್ಸ್ಟ್ ಈಶ್ವರನ ಹತ್ರ ಹೋಗುವಂಥದ್ದು. ಶಿವನ ಹತ್ರ ಹೋಗಿ ಕೇಳ್ತಾನಂತೆ, ಈ ತರ ಕಾಪಾಡು ನನ್ನ, ಈ ತರ ವಿಷ್ಣುವಿನ ಸುದರ್ಶನ ಚಕ್ರ ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಅವ್ನು ಹೇಳ್ತಾನೆ, ಇದನ್ನ ನನ್ನಿಂದ ಸಾಧ್ಯ ಇಲ್ಲ, ವಿಷ್ಣುವೇ ಕಾಪಾಡ್ಬೇಕಷ್ಟೇ, ನೀನ್ ವಿಷ್ಣು ಹತ್ರ ಹೋಗು, ನನ್ನಿಂದ ಸಾಧ್ಯ ಇಲ್ಲ. ಸೊ ವಿಷ್ಣು ಹತ್ರ ಹೋಗಿ ಕೇಳ್ತಾನೆ, ನನ್ನ ಕಾಪಾಡು, ನನ್ನ ಕ್ಷಮಿಸು ಅಂತ ಹೇಳಿ. ಆಗ ವಿಷ್ಣು ಹೇಳ್ತಾನೆ, ನಾನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ, ಸುದರ್ಶನ ಚಕ್ರ ಒಂದ್ಸತಿ ಬಿಟ್ಟ ಮೇಲೆ ಅದು ಮತ್ತೆ ಬರ್ಬೇಕಾದ್ರೆ ಯಾರು ನೀನು ಅವಮಾನಗೊಳಿಸಿದ್ಯಾ ಅವರು ನಿನ್ನ ಕ್ಷಮಿಸಿದ್ರೆ ಮಾತ್ರ ಅದು ಸಾಧ್ಯ ಅಂತ. ಸೊ ಅವನು ಹೋಗಿ ಮತ್ತೆ ನೀನು ಅವನಿಗೆ ಅಡ್ಡ ಬೀಳು, ನನಗಲ್ಲ. ಸೊ ಅವನು ಅಡ್ಡ ಬೀಳ್ತಾನಂತೆ ಹೋಗಿ. ಅಂದ್ರೆ ಅವನು ಬರುವಾಗ ಅದು 1 ವರ್ಷ ಆಗಿರುತ್ತಂತೆ. ಯಾಕಂತ ಹೇಳಿದ್ರೆ ಅದು ದೇವಲೋಕದಿಂದ ಇಲ್ಲಿ ಬರುವಾಗ ಟೈಮ್ ಅಷ್ಟು ರಿಲೇಟಿವ್. ಅಂದ್ರೆ ಅಷ್ಟೊತ್ತು ಅವರು ಅಂಬರೀಷ್ ಮಹಾರಾಜು ಏನು ತಿಂದೆ ಹಾಗೆ ಕಾಯ್ತಾ ಇದ್ರಂತೆ. ಬರ್ತಾನೆ, ಅವನು ಬಂದ ಮೇಲೆ ಅಡ್ಡ ಬೀಳ್ತಾನಂತೆ. ಅಡ್ಡ ಬಿದ್ದು ಕಾಲಿಗೆ ನನ್ನ ಕ್ಷಮಿಸು ಅಂತ ಹೇಳಿ ಅವನನ್ನ ಆಗ ಸುದರ್ಶನ ಚಕ್ರ ಮತ್ತೆ ಆಗ ಅವರು ಕೇಳ್ಕೊಳ್ಳುವಂಥದ್ದು, ನನ್ನ ಭಕ್ತಿಯಲ್ಲಿ ಸ್ವಲ್ಪ ಆದ್ರೂ ನಾನು ನಿನ್ನ ಭಕ್ತಿ ಮಾಡಿದ್ರೆ ಅವನನ್ನ ಕ್ಷಮಿಸು ಅಂತ ಅಂಬರೀಷ್ ಮಹಾರಾಜ್ ಹೇಳ್ತಾರಂತೆ. ಸೊ ನೋಡಿ, ಆತರ ಒಂದು ಅಂದ್ರೆ ಎಂತ ಒಂದು ಎನಿಮಿಸಿಗುನು, ಅಂದ್ರೆ ಯಾರು ಒಂದು ಶತ್ರುಗಳಿಗೂ ಸಹ ಅವನು ಮಿತ್ರನಾಗಿದ್ದ ಅಂತ ನಾವು ಇದ್ರಲ್ಲಿ ಅರ್ಥ ಮಾಡ್ಕೋಬಹುದು. ಆಗ ಸುದರ್ಶನ ಚಕ್ರ ಹೋಗುವಂತದ್ದು. ಸೊ ಇದು ಅಂಬರೀಷ್ ಮಹಾರಾಜ್. ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಂ ಭಕ್ತಿ
ಭಕ್ತಾಸೇತೀವ ಮೇ ಪ್ರಿಯಾಃ. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನು ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹುಪ್ರಿಯರು. ಸೊ ಹೈಯೆಸ್ಟ್ ಇದರಲ್ಲಿ ಕೃಷ್ಣ ಹೇಳುವಂತದ್ದು ಎಲ್ಲಾ ಸೇವೆಗಳಿಂದ ಎಲ್ಲಾ ಕರ್ಮ ಇರ್ಬೋದು, ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ. ಸೊ ಎಲ್ಲದರಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ ಭಕ್ತಿ ಯೋಗ. ಭಕ್ತಿ ಯೋಗವನ್ನೇ ಅವರ ಒಂದು ಜೀವನದ ಗುರಿ ಯಾರು ಮಾಡ್ಕೊಂಡಿರ್ತಾರೆ ಅವರು ನನಗೆ ಬಹು ಪ್ರಿಯವಾದವರು. ಸೊ ಇದು ಬಿಲ್ವಮಂಗಳ ಠಾಕೂರ್. ಸೊ ಬಿಲ್ವಮಂಗಳ ಠಾಕೂರ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದು ಚೈತನ್ಯ ಚರಿತಾಮೃತದಲ್ಲಿ ಬರುವಂತದ್ದು. ಸೊ ಬಿಲ್ವಮಂಗಳ ಠಾಕೂರ್ ಅವರು ಒಬ್ಬ ಶ್ರೀಮಂತ ಮನೆಯಲ್ಲಿ ಅವರು ಅಂದ್ರೆ ಶ್ರೀಮಂತರು. ಅಂದ್ರೆ ಅವರಿಗೆ ಒಂದು ಹುಡುಗಿಯ ಅಂದ್ರೆ ಒಂದು ಸಹವಾಸ ಇರುತ್ತೆ, ಅಂದ್ರೆ ಅವನ ಗರ್ಲ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಆತರ ಒಂದು ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರ ತಂದೆ ಒಂದ್ಸರ್ತಿ ಅಂದ್ರೆ ಅವನಿಗೆ ತುಂಬಾ ವ್ಯಾಮೋಹ ಇರುತ್ತೆ ಅವಳ ಬಗ್ಗೆ, ಹೆಂಗಸಿನ ಮೇಲೆ. ಆಮೇಲೆ ಏನಾಗುತ್ತೆ, ಅವನು ಒಂದ್ಸತಿ ಅವರ ತಂದೆ ತೀರಿ ಹೋಗ್ತಾರೆ. ತೀರ್ಕೊಂಡು ಅಲ್ಲಿ ಕ್ರಿಯೆ ಆಗ್ತಾ ಇರುತ್ತೆ. ಅಂತದ್ರಲ್ಲಿ ಸಹ ಅವನಿಗೆ ಅಲ್ಲಿ ಇರಕ್ಕೆ ಮನ್ಸಿಲ್ಲ, ಅವನಿಗೆ ಅವಳ ಹತ್ರ ಹೋಗ್ಬೇಕು ಅಂತ ಹೇಳಿ. ಸೊ ಅವನೇನ್ ಮಾಡ್ತಾನೆ, ಅವ್ರು ಪೂಜೆ ಮಾಡೋರಿಗೆಲ್ಲ ಹೆಚ್ಚು ದುಡ್ಡು ಕೊಟ್ಟು ಬೇಗ ಮುಗಿಸೋ ಹಾಗೆ ಕೇಳ್ಕೊಳ್ತಾನೆ, ಬೇಗ ಮುಗಿಸಿ ನನಗೆ ಹೋಗ್ಬೇಕು, ಕೆಲ್ಸ ಇದೆ ಅಂತ ಹೇಳಿ. ಸೊ ಹಾಗೆ ಮಾಡಿ ಅವನೇನ್ ಮಾಡ್ತಾನೆ, ಅವನು ಅವರನ್ನ ಬೇಗ ಹೋಗ್ತಾನೆ. ಅಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಮಳೆ. ಆಮೇಲೆ ಅವನು ನದಿಯೆಲ್ಲ ದಾಟ್ಬೇಕು. ಸೊ ನದಿಯೆಲ್ಲ ದಾಟ್ಬೇಕು. ಇವಳು ಏನಾಗುತ್ತೆ, ರಾತ್ರಿ ಆಗುತ್ತೆ, 8:30 ಆಗುತ್ತೆ. ಅವಳೇನಂತಾಳೆ, ಅವಳು ಸೊ ಇವತ್ತು ಬರಲ್ಲ, ಬಿಲ್ವಮಂಗಳ ಇವತ್ತು ಬರಲ್ಲ. ಸೊ ನಾನಿವತ್ತು ಇಷ್ಟು ಮಳೆ ಬರ್ತಾ ಇದೆ, ಅವ್ನು ಬರಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಅವಳು ಬಾಗ್ಲಾಕಿ ಮಲ್ಕೊಳ್ತಾಳೆ. ಆದ್ರೆ ಇವನೇನ್ ಮಾಡ್ತಾನೆ, ಬರ್ತಾನೆ ರಾತ್ರಿ ಲೇಟ್ ಆಗಿ ಬರ್ತಾನೆ. 11 ಗಂಟೆ 12 ಗಂಟೆ ಎಷ್ಟೋ ಆಗುತ್ತಂದ್ರೆ ಅವನು ಅಷ್ಟೆಲ್ಲ ಅಂದ್ರೆ ಬಂದು ಬಾಗಿಲು ತರ್ತಾನೆ. ಇವಳಿಗೆ ಆಶ್ಚರ್ಯ, ಯಾರಿದು ಬಂದಿದ್ದು ಇಷ್ಟೊತ್ತಿಗೆ? ನೋಡಿದ್ರೆ ಇವನು ಬಿಲ್ವಮಂಗಲ. ಸೊ ಇವನೇನ್ ಮಾಡ್ತಾನೆ, ಇವಳಿಗೆ ಹೇಗೆ ಬಂದೆ, ಯಾಕೆ ಬಂದೆ ನೀನು ಇಷ್ಟು ಲೇಟ್ ಆಗಿ ಅನ್ನುವಾಗ, ಇಲ್ಲ ನಾನ್ ನಿನ್ನ ಮೇಲೆ ಎಷ್ಟು ನನಗೆ ಪ್ರೀತಿ, ನಾನು ನಿನ್ನ ಹಾಗಾಗಿ ನಾನು ಇಷ್ಟು ಕಷ್ಟಪಟ್ಟು ಬಂದೆ. ನಾನು ದಾರಿಯಲ್ಲಿ ನಾನು ಹಗ್ಗವನ್ನ ಹಾವು ಅಂತ ಅನ್ಕೊಂಡೆ. ಅಂದ್ರೆ ಅವನಿಗೆ ಅದು ಸಹ ಗೊತ್ತಾಗಲ್ಲ. ಅವನು ನೀರ್ ದಾಟ್ಬೇಕಾದ್ರೆ ಹಗ್ಗವನ್ನ ಯೂಸ್ ಮಾಡಿರ್ತಾನೆ. ಹಾಗೂ ಹೆಣವನ್ನ ಅಂದ್ರೆ ಮರದ ಒಂದು ತುಂಡು ಅಂತ ಅನ್ಕೊಂಡು ಅದನ್ನ ಹಿಡ್ಕೊಂಡು ಬಂದಿರ್ತಾನೆ. ಅದು ನೋಡಿದ್ರೆ ಅದು ಏನಾಗಿರುತ್ತೆ. ಹಾಗೆಲ್ಲ ಅವ್ನು ಹೇಳ್ತಾನೆ, ಈ ತರ ಎಲ್ಲ ನಾನು ಕಷ್ಟಪಟ್ಟು ಬಂದೆ ನೋಡು ನಿನ್ನ ನೋಡಕ್ಕೋಸ್ಕರ ಅಂತ. ಅದ ಕೇಳಿ ಅವಳಿಗೆ ಜಿಗುಪ್ಸೆ ಬರುತ್ತೆ. ಅವಳು ಹೇಳ್ತಾಳೆ, ಅಂದ್ರೆ ನೀನು ಇಷ್ಟೆಲ್ಲ ಒಂದು ಕಷ್ಟಪಟ್ಟು ನಿನ್ನ ಒಂದು ಇದನ್ನ ನೀನು ದೇವರಲ್ಲಿ ಎಷ್ಟೋ ಮಾಡಿದ್ರೆ ನಿನಗೆ ಸಾಕ್ಷಾತ್ಕಾರ ಆಗಿರ್ತೈತಿ ಇಷ್ಟೊತ್ತರಲ್ಲಿ. ಈ ರೀತಿ ಒಂದು ಭೌತಿಕ ಇಚ್ಛೆಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಸೊ ಇದು ಹೇಗೆ ಅವಳು ಹೇಳಿದ್ಲು ಅಂತ ಹೇಳಿದ್ರೆ, ಅವನು ಹಿಂದಿನ ಜೀವನದಲ್ಲಿ ಒಂದು ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಸಾಧನೆ ಮಾಡಿರ್ತಾನಂತೆ. ಸಾಧನೆ ಮಾಡಿದಾಗ ಈ ಗುರುವಾದವನು ಈ ಶಿಷ್ಯ ಅಂದ್ರೆ ಅವನ ಮರಳಿ ದೇವೋತ್ತಮನ ಕಡೆಗೆ ಕರ್ಕೊಂಡು ಹೋಗೋವರ್ಗು ಅವನ ಗೈಡ್ ಮಾಡ್ತಾ ಇರ್ತಾನಂತೆ ಬೇರೆ ಬೇರೆ ರೂಪದಲ್ಲಿ. ಸೊ ಅವನು ಅವಳ ಆ ಒಂದು ಹೆಂಗಸಿನ ಇದ್ರಲ್ಲಿ ಗುರುವಾಗಿ ಬಂದು ಆತರ ಹೇಳುವಂತದ್ದು. ಸೊ ಗುರುವೇ ಹೇಳುವಂತದ್ದು ಆ ರೀತಿ. ಅವನು ಕೂಡ್ಲೆ ಅವನಿಗೆ ರಿಯಲೈಸ್ ಆಗತ್ತೆ. ಹಾಗೆ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಎಲ್ಲವನ್ನ ಬಿಟ್ಟು ಬೃಂದಾವನಕ್ಕೆ ಹೋಗ್ತಾನೆ. ಬೃಂದಾವನಕ್ಕೆ ಹೋದಾಗ ಏನಾಗುತ್ತೆ, ಬೃಂದಾವನದಲ್ಲಿ ಹೋಗ್ತಾ ಇರ್ತಾನೆ, ಅಲ್ಲಿ ಗಂಡ ಹೆಂಡತಿ ಇಬ್ರು ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ಅವನಿಗೆ ಕೆಟ್ಟ ಭಾವನೆ ಬರುವಂತದ್ದು ಮನಸ್ಸಲ್ಲಿ. ಸೊ ಆಗ ಏನಾಗುತ್ತೆ, ಅವನೇನ್ ಮಾಡ್ತಾನೆ, ನಾನು ಇಷ್ಟು ಇಲ್ಲಿ ಬಂದು ಸಹ ನನಗೆ ಈ ಒಂದು ಕೃಷ್ಣನ ಧ್ಯಾನ ಮಾಡ್ಬೇಕು ಅಂತ ಬಂದ್ರು ಸಹ ನನಗೆ ನನ್ನ ಮನಸ್ಸಿಂದ ಈ ವ್ಯಾಮೋಹ ಹೋಗ್ಲಿಲ್ವಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಅವನು ಅಲ್ಲಿ ಅವ್ರ ಹತ್ರ ಹೋಗಿ ಹೇಳ್ತಾನಂತೆ, ನಾನು ಗಂಡನಾದವನ ಹತ್ರ, ನಾನ್ ನಿನ್ನ ಹೆಂಡತಿ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನಂತೆ. ಆಗ ಅವನು ಅತಿಥಿ ಆದವ್ರನ್ನ ಇಲ್ಲ ಅಂತ ಹೇಳಕ್ ಆಗಲ್ಲ ಅಂತಂದ್ರೆ ಆಗಿನ ಕಾಲದಲ್ಲಿ ಅವ್ರು ಸರಿ ಆಯ್ತು ಅಂತ ಹೇಳಿ ಅವನು ಮಾತಾಡಕ್ಕೆ ಬಿಡ್ತಾನೆ. ಸೊ ಇವನು ಏನ್ ಮಾಡ್ತಾನೆ, ಅವಳನ್ನ ಭೇಟಿ ಆಗ್ತಾನೆ. ಭೇಟಿ ಆಗುವಾಗ ಅವನು ಹೇಳ್ತಾನೆ, ಅವಳನ್ನ ತಾಯಿ ಅಂತ ಸಂಬೋಧಿಸ್ತಾನೆ. ಮೊದ್ಲಿಗೆ ತಾಯಿನ, ನಿನ್ನ ಒಂದು ಹೇರ್ ಪಿನ್ ಏನಿದೆ, ಹೇರ್ ಪಿನ್ ಅನ್ನ ನನಗೆ ಕೊಡು ಅಂತ ಹೇಳ್ತಾನೆ. ಅವಳು ತೆಗೆದು ಕೊಡ್ತಾಳಂತೆ. ಅವನೇನ್ ಮಾಡ್ತಾನೆ, ಕಣ್ಣನ್ನ ತೆಗೆದು ಬಿಡ್ತಾನೆ, 2 ಕಣ್ಣನ್ನ ತೆಗಿತಾನೆ. ಸೊ ಅವನು ಈ ಕಣ್ಣಿಂದಲೇ ಅಲ್ವಾ ನನಗೆ ಇಷ್ಟೆಲ್ಲ ಆಗ್ತಾ ಇರುವಂತ, ನನಗೆ ಇಂಥ ಕಣ್ಣೇ ಬೇಡ, ನಾನು ಕೃಷ್ಣನ ಧ್ಯಾನದಲ್ಲೇ ಇರ್ಬೇಕು ಅಂತ ಹೇಳಿ. ಅಂದ್ರೆ ಅನುಸರಣೆ. ನಾವು ಇಂಥದನ್ನ ಅನುಕರಣೆ ಮಾಡಬಾರ್ದು. ಶುದ್ಧ ಭಕ್ತರನ್ನ ನಾವು ಅನುಕರಣೆ ಮಾಡಬಾರ್ದು. ಸೊ ಅದನ್ನ ನಾವೇನಿದ್ರು ಅವರಿಂದ ಒಂದು ತಿಳ್ಕೊಬಹುದು ಅಷ್ಟೇ. ಆದ್ರೆ ನಾವ್ ಅದನ್ನ ಅಂದ್ರೆ ಫುಡ್ ಸ್ಟೆಪ್ಸ್ ಅವರು
ಎಕ್ಸಾಕ್ಟ್ ಆಗಿ ರೆಪ್ಲಿಕೇಟ್ ಮಾಡುವಾಗಿಲ್ಲ, ಬಟ್ ನಾವು ಅವರ ಫುಡ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೋದು ಅಷ್ಟೇ. ಸೊ ಇಲ್ಲಿ ಏನಂತ ಹೇಳಿದ್ರೆ ಅವರು ಅವ್ರ ಆ ಕಣ್ಣನ್ನ ತೆಗೆದು ಆಮೇಲೆ ಅವರು ಧ್ಯಾನ ಮಾಡುವಂತದ್ದು. ಆಗ ಅವರಿಗೆ ಎಷ್ಟೋ ಸರ್ತಿ ಕೃಷ್ಣನೇ ಬಂದು ಅವರನ್ನ ಫೀಡ್ ಮಾಡ್ತಾ ಇದ್ದ, ಅಂದ್ರೆ ಊಟ ಕೊಡ್ತಾ ಇದ್ದಂತೆ. ಕೃಷ್ಣ ಅವನಿಗೆ ಊಟ ತಿನ್ಸ್ತಾ ಇದ್ದ ಅಂತ ಹೇಳಿ ಇದೆ ಅದರಲ್ಲಿ. ಹಾಗೂ ಅವರಲ್ಲಿ ದೇವಸ್ಥಾನದಲ್ಲಿ ಯಾವಾಗಲೂ ಅಂದ್ರೆ ಕೃಷ್ಣನನ್ನ ಹೇಳ್ತಾ ಇದ್ರಂತೆ, ಇವತ್ತು ಕೃಷ್ಣನ ಅಲಂಕಾರ ತುಂಬಾ ಒಳ್ಳೇದಾಗಿದೆ ಅಂತೆಲ್ಲ. ಅಲ್ಲಿ ಇರೋ ಅರ್ಚಕನಿಗೆ ಆಗ್ತಾ ಇತ್ತು, ಇವನೇನು ಸುಳ್ಳು ಹೇಳ್ತಾ ಇದ್ದಾನೆ, ಇವನಿಗೆ ಕಾಣ್ತಾ ಇಲ್ಲ, ಸೊ ಕಣ್ಣು ಕಾಣಿಸಲ್ಲ, ಹೇಗೆ ನೋಡಕ್ ಸಾಧ್ಯ ಅಂತ ಹೇಳಿ. ಅವನು ದಿನಾ ಹೇಳೋನಂತೆ, ಓ ಇವತ್ತು ಈ ಒಂದು ಬಣ್ಣ ಕೃಷ್ಣ ತುಂಬಾ ಒಳ್ಳೇದು ಕಾಣ್ತಾ ಇದ್ದಾನೆ, ಅಲಂಕಾರ ಚೆನ್ನಾಗಿದೆ. ಸೊ ಒಂದ್ಸತಿ ಅವ್ನು ಪರೀಕ್ಷೆ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ, ಎಲೆಗಳಲ್ಲಿ ಕೃಷ್ಣನನ್ನ ಅಲಂಕಾರ, ಯಾವುದೇ ಒಂದು ಒಡವೆ ಹಾಕ್ತೆ ಅಲಂಕಾರ ಮಾಡ್ತಾನಂತೆ, ಬರೇ ಎಲೆಗಳಲ್ಲಿ. ಆಗ ಅವ್ರು ಕೇಳ್ತಾರಂತೆ, ಯಾಕೆ ಕೃಷ್ಣ ಅಷ್ಟು ಬಡವನಾಗ್ಬಿಟ್ನಾ, ಕೃಷ್ಣನಿಗೆ ಅಷ್ಟು ದುಡ್ಡಿಲ್ದೆ ಆಯ್ತು, ಅಂದ್ರೆ ವೈಡ್ ಏನು ಇಲ್ದೆ ಆಯ್ತಾ, ಅಷ್ಟು ಬಡವನಾದ್ನ ಕೃಷ್ಣ, ಯಾಕೆ ಏನು ಮಾಡ್ಲಿಲ್ಲ ಅಂತ. ಆಗ ಅವನ ಕಾಲಿಗೆ ಅಡ್ಡ ಬಿದ್ದು ಅವನಿಗೆ ಗೊತ್ತಾಗತ್ತೆ ಇವನು ನಿಜವಾದ ಭಕ್ತ ಅಂತ ಹೇಳಿ. ಸೊ ಅಂತ ಪರಮ ಭಕ್ತರು. ಸೊ ಈ ಹೈಯೆಸ್ಟ್ ಬಂದು ಭಕ್ತಿ ಸೇವೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಸೊ ಇಲ್ಲಿಗೆ ಅಧ್ಯಾಯ ಮುಗೀತು. ನಿಮ್ಮಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹಾಗೂ ಈ ದೇವಸ್ಥಾನ ನಿರ್ಮಾಣದ ಬಗ್ಗೆನು ನಾನು ಆಗ್ಲೇ ನಿಮಗೆಲ್ಲ PDF ತೋರಿಸ್ದೆ. ಅದರ ಬಗ್ಗೆ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಸಹ ಕೇಳ್ಬೋದು. ಎಲ್ಲ ನಾನು ಮೀಟ್ ಮಾಡ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಮಃ ಸರಿ ದಾಸಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹಾ ಹೇಳಿ. ಹರೇ ಕೃಷ್ಣ. ಮಾತಾಜಿ, ಇದು ಚಕ್ರ ಧ್ಯಾನ ಮಾಡೋದ್ರಿಂದ ಏನಾದ್ರು ನಾವು ಭಕ್ತಿ ಮಾರ್ಗ ಕಲ್ಕೋಬೋದಾ? ಯಾವುದು ಯಾವುದು? ಚಕ್ರ ಧ್ಯಾನ, 8 ಚಕ್ರ ಧ್ಯಾನ ಮಾಡ್ತಾರಲ್ಲ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ನೋಡಿ ಎಲ್ಲಾನು ಅಷ್ಟೇ, ಅದೊಂದು ಪಾರ್ಟ್ ಅಷ್ಟೇ. ನಾವು ಅದನ್ನೆಲ್ಲ ಅದೆಲ್ಲ ಕ್ಲಿಷ್ಟಕರವಾದದ್ದು. ಈಗ ನಾವು ನೋಡ್ತೀವಲ್ಲ ಬೇರೆ ಬೇರೆ, ಈಗ ಅಷ್ಟಾಂಗ ಯೋಗಗಳು, ಬೇರೆ ಬೇರೆ ಯೋಗಗಳೆಲ್ಲ ತುಂಬಾ ಕಷ್ಟ. ಆದ್ರೆ ಭಕ್ತಿ ಸೇವೆ ಇನ್ನು ಸುಲಭವಾಗಿರುವಂತದ್ದು, ದೇವರನ್ನ ಅರ್ಥ ಮಾಡ್ಕೊಳ್ಳುವಂತ ಡೈರೆಕ್ಟ್ ಭಕ್ತಿ ಸೇವೆ. ಇವತ್ತಿನ ನಾವು ಅಧ್ಯಾಯದಲ್ಲೂ ನೋಡಿದ್ದು ಕೃಷ್ಣ ಹಂತ ಹಂತವಾಗಿ ಹೇಳುವಂತದ್ದು ಯಾವ್ದ್ರಿಂದ ಯಾವ್ದು ಮುಖ್ಯ ಅಂತ ಹೇಳಿ ಅಲ್ವಾ. ಸೊ ಅದು ಅದೆಲ್ಲ ಅಂದ್ರೆ ಪಾರ್ಟ್ ಆಫ್, ಅಂದ್ರೆ ಒಂದೊಂದು ಪಾರ್ಟ್ ಆಗುವಂತದ್ದು ಅದೆಲ್ಲ. ಇದು ಅಷ್ಟಾಂಗ ಯೋಗದ ಒಂದು ಭಾಗ ಅಷ್ಟೇ. ಬಟ್ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಕಂಪ್ಲೀಟ್ ಎಲ್ಲಾ 8 ವಿಷಯಗಳನ್ನ, ನಿಯಮ, ಬೇರೆ ಏನೇನಿದೆ ಅಂದ್ರೆ ಕೂತ್ಕೊಳ್ಳೋ ಪೋಸ್ಚರ್ ಇರ್ಬೋದು, ಸಪರೇಟ್ ಆಗಿ ಕಾಡಲ್ಲಿ ಹೋಗಿ ಮಾಡುವಂತದ್ದು, ಹೀಗೆಲ್ಲ ಮಾಡಿದ್ರೆ ಮಾತ್ರ ಅದು ಪರಿಪೂರ್ಣವಾಗಿರುವಂತ ಧ್ಯಾನ ಆಗುವಂತದ್ದು, ಅಂದ್ರೆ ಯೋಗ ಆಗುವಂತದ್ದು ಅಂತ ಹೇಳಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಪುಷ್ಪಲತಾ ಅವ್ರೆ, ಏನಾದ್ರು ಪ್ರಶ್ನೆ ಇದೆಯಾ ಮಾತಾಜಿ? ಇಲ್ಲ ಇಲ್ಲ ಮಾತಾಜಿ. ಓಕೆ, ಕ್ಲಾಸ್ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ದಯವಿಟ್ಟು ನೋಡಿ, ನಾನು ಇದು ಟೆಂಪಲ್ಗೆ ನಿಮ್ಮಲ್ಲಿ ಅಂದ್ರೆ ಎಲ್ಲರಲ್ಲೂ ವಿನಂತಿ, ನಿಮ್ಮಲ್ಲಿ ಕೈಲಾಗಿದ್ದು ಏನಾದ್ರೂ ಒಂದು ಸಹಾಯ ಮಾಡಿ. ಟೆಂಪಲ್ ಬರ್ತಾ ಇದೆ, ಸೊ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಪ್ರಾಜೆಕ್ಟ್. ಸೊ ಎಲ್ಲರ ಸಹಾಯ ಇದ್ರೆ ಅದು ಮಾಡ್ಬೋದು. ಸೊ ಈಗ ನಾವಿರುವಂತದ್ದು ಇಸ್ಕಾನ್ ಅಲ್ಲಿ, ಅದು ಅಂದ್ರೆ ಒಂದು ಸಣ್ಣ ರೆಂಟೆಡ್ ಪ್ಲೇಸ್ ಅಲ್ಲಿ ಇರುವಂತದ್ದು. ಸೊ ಇವಾಗಷ್ಟೇ ಅಂದ್ರೆ 20 ವರ್ಷ ಇವರು ನಾಮನಿಷ್ಠ ಪ್ರಭುಜಿ ಯಾರಿದ್ದಾರೆ, ಈ ಟೆಂಪಲ್ ಪ್ರೆಸಿಡೆಂಟ್, ಅವರು 20 ವರ್ಷದಿಂದ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ದಾರೆ. ಕೃಷ್ಣ ಪ್ರಜ್ಞೆ ಕಾರ್ಯದಲ್ಲಿ ಇದನ್ನ ಸ್ಪ್ರೆಡ್ ಮಾಡುವಂತದ್ದು. ಅವರು ಈ NIT ಸೂರತ್ ಕಲ್ ಏನಿದೆ, ಅಂದ್ರೆ ಬೇರೆ ಬೇರೆ ಕಾಲೇಜಸ್ಗೆ ಹೋಗಿ ಈ ಒಂದು ಮಕ್ಕಳಿಗೂ ಸಹ ಒಂದು ಬ್ರಿಡ್ಜ್ ಕೋರ್ಸಸ್ ಅಂತೆಲ್ಲ ಮಾಡ್ತಾ ಬರ್ತಾ ಇದ್ರು ಇಷ್ಟು ವರ್ಷ ಸಹ. ಆದ್ರೆ ಈ ಕೊರೋನಾ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಎಲ್ಲ ಅಂದ್ರೆ ಅಲ್ಲಿ ಹೋಗಿ ಪ್ರೀಚ್ ಮಾಡುವಂತ ಅವಕಾಶ ಇಲ್ಲ. ಆಗ ಏನ್ ಮಾಡ್ಬೇಕು, ಟೆಂಪಲ್ ಅಲ್ಲೇ ಇರ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಈಗ ಟೆಂಪಲ್ ಎಲ್ಲ ಸಹ ನಡೆಯುವಂತದ್ದು ಹೇಗೆ ಅಂತ ಹೇಳಿದ್ರೆ, ಟೆಂಪಲ್ ಅಲ್ಲಿ ಡೊನೇಷನ್ ಇಂದ ನಡೆಯುವಂತದ್ದು. ಅವರೆಲ್ಲ ಯಾರುನು ಟೆಂಪಲ್ ನಡೆಸ್ಬೇಕಾದ್ರೆ ಡೊನೇಷನ್ ಇಂದ ಮಾತ್ರ ನಡೆಯುವಂತದ್ದು. ಸೊ ಆಗ ಅವರು ಸ್ಟಾರ್ಟ್ ಮಾಡಿರುವಂತದ್ದು ಈ ಫ್ರೀ ಕೋರ್ಸಸ್. ಸೊ ಈ ಫ್ರೀ ಕೋರ್ಸಸ್ ಅಲ್ಲಿ ಸಹ ಏನಂದ್ರೆ ಆನ್ಲೈನ್ ಅಲ್ಲಿ ಅವರು ಪ್ರೀಚ್ ಮಾಡ್ತಾ ಇದ್ರು. ಸೊ
ಕೆಲವರು ಭಕ್ತರು ಯಾರಾದ್ರೂ ಡೊನೇಟ್ ಮಾಡುವಂತದ್ದು ಅದರಲ್ಲಿ. ಹಾಗಾಗಿ ಈಗ ಟೆಂಪಲ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಹೇಗೋ ದೇವರ ದಯೆಯಿಂದ ಈಗ ಲ್ಯಾಂಡ್ ಗ್ರಾಂಟ್ ಆಗಿರುವಂತದ್ದು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಅಲ್ಲಿ. ಸೊ ಈಗ ಅಲ್ಲಿ ಟೆಂಪಲ್ ಆಗುವಂತದ್ದು. ಹಾಗಾಗಿ ಅಂತ ಹೇಳಿದ್ರೆ ನಾವೀಗ ಒಂದು ಕೃಷ್ಣನಿಗೆ ನಾವು ಸ್ವಲ್ಪ ಮಾಡಿದ್ರು ಸಹ ಕೃಷ್ಣ ಅದನ್ನ ಯಾವಾಗ್ಲೂ ನಮಗೆ ಇನ್ನು 10ರಷ್ಟು ಕೊಡ್ತಾನಂತೆ ದೇವ್ರು. ಹಾಗಾಗಿ ನಾವು ಅದ್ರಲ್ಲಿ ಮಾಡೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ. ನಮ್ಮ ಕೈಲಾಗಿದ್ದು ನಾವು ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಓಕೆ, ಹಾಗಿದ್ರೆ ಕ್ಲೋಸ್ ಮಾಡೋಣ. ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ನಾನಿದು ಡೊನೇಷನ್ದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ಡೌಟ್ ಇದ್ದಲ್ಲಿ ನನಗೆ ಸಪರೇಟ್ ಆಗಿ ಸಹ ನೀವು ಪ್ರಶ್ನೆ ಮಾಡ್ಬೋದು, ಕ್ವಶನ್ ಮಾಡ್ಬೋದು. ಹರೇ ಕೃಷ್ಣ. ಓಕೆ, 3 ಸತಿ ಹೇಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.